हरे हरे राम हरे राम हरे 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 कृष्णा हरे कृष्णा कृष्णा हरे राम कृष्णा हरे 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 राम हरे राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा हरे कृष्णा माता जी। हरे कृष्णा दंडवत प्रणाम माता जी। हरे कृष्णा हरे कृष्णा माता जी। हरे कृष्णा। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधाकान्ता नमोऽस्तु ते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे। श्री श्री राधा गोविंद की जय। श्री श्री गौरनिताय की जय। ಶ್ರೀಲ ಪ್ರಭುಪಾದ की जय। ಹರೇ ಕೃಷ್ಣ। ಎಲ್ಲರಿಗೂ ಸ್ವಾಗತ। ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 29। ಓಂ ನಮೋ
ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ಭಗವತೆ ವಾಸುದೇವಾಯ. ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಓಂ ನಮೋ ಭಗವತೆ ಭಗವತೆ ವಾಸುದೇವಾಯ. ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಮೋ ಭಗವತೆ ವಾಸುದೇವಾಯ. ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತಿಂ ಸರಸ್ವತಿಂ ವ್ಯಾಸಂ ವ್ಯಾಸಂ ತಥೋ ಜಯಮುದೀರಯೇತ್. ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಭಕ್ತಿರ್ಭವತಿ ನೈಷ್ಠಿಕೀ. ಹರೇ ಕೃಷ್ಣ. ಶ್ಲೋಕ 11 ಮತ್ತು 12 ರಿಪೀಟ್ ಮಾಡೋಣ. ಮದ್ಗುಣ ಶ್ರುತಿ ಮಾತ್ರೇಣ ಮಾತ್ರೇಣ ಮಯಿ ಸರ್ವಗುಹಾಶಯೇ ಮಯಿ ಮನೋಗತಿರ್ ಅವಿಚ್ಛಿನ್ನ ಅವಿಚ್ಛಿನ್ನ ಯಥಾ ಗಂಗಾಂಬಸೋ ಅಂಬುಧೌ. ಮದ್ಗುಣ ಶ್ರುತಿ ಮಾತ್ರೇಣ ಮಯಿ ಸರ್ವಗುಹಾಶಯೇ ಮನೋಗತಿರ್ ಅವಿಚ್ಛಿನ್ನ ಯಥಾ ಗಂಗಾಂಬಸೋ ಅಂಬುಧೌ. ಲಕ್ಷಣಂ ಭಕ್ತಿ ಯೋಗಸ್ಯ ನಿರ್ಗುಣಸ್ಯ ಹಿ ಉದಾವೃತಂ. ಅಹೈತುಕಿ ಅವ್ಯವಹಿತಾ ಅವ್ಯವಹಿತ ಯಾ ಭಕ್ತಿ ಪುರುಷೋತ್ತಮೇ. ಲಕ್ಷಣಂ ಭಕ್ತಿ ಯೋಗಸ್ಯ ನಿರ್ಗುಣಸ್ಯ ಹಿ ಉದಾಹೃತಂ. ಅಹೈತುಕಿ ಅವ್ಯವಹಿತಾ ಯಾ ಭಕ್ತಿ ಪುರುಷೋತ್ತಮೇ. ಪುರುಷೋತ್ತಮೇ. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ಪ್ರತಿಯೊಬ್ಬನ ಹೃದಯದಲ್ಲಿ ವಾಸಿಸುತ್ತಿರುವ ದೇವೋತ್ತಮ ಪರಮ ಪುರುಷನ ದಿವ್ಯ ನಾಮ ಮತ್ತು ಗುಣಗಳ ಶ್ರವಣಕ್ಕೆ ಆಕರ್ಷಿತವಾದೊಡನೆಯೇ ಶುದ್ಧ ಭಕ್ತಿಯು ಪ್ರಕಟವಾಗುತ್ತದೆ. ಗಂಗಾಜಲವು ಸ್ವಾಭಾವಿಕವಾಗಿ ಸಮುದ್ರದ ಕಡೆಗೆ ಹರಿಯುವಂತೆ ಅಂತಹ ಭಕ್ತಿಯ ಉತ್ಕರ್ಷವು ಯಾವುದೇ ಭೌತಿಕ ಸ್ಥಿತಿಯಿಂದ ವಿಚ್ಛಿನ್ನವಾಗದೆ ಪರಮ ಪ್ರಭುವಿನತ್ತ ಪ್ರವಹಿಸುತ್ತದೆ. ಪ್ರತಿಯೊಬ್ಬನ ಹೃದಯದಲ್ಲಿ ವಾಸಿಸುತ್ತಿರುವ ದೇವೋತ್ತಮ ಪರಮ ಪುರುಷನ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ಕ್ರೀನ್ ಕಾಣ್ತಾ ಇಲ್ವಾ? ನನಗೆ ಕಾಣ್ತಾ ಇದೆಯಲ್ಲ ಹರೇ ಕೃಷ್ಣ. ಇಲ್ಲ, ಕಾಣ್ತಿಲ್ಲ ಮಾತಾಜಿ. ಅರೆ ಈಗ ಕಾಣ್ತಾ ಉಂಟಾ ಹರೇ ಕೃಷ್ಣ? ನನಗೆ ಕಾಣ್ತಾ ಇದೆ ಹರೇ ಕೃಷ್ಣ. ಏನು ಗೊತ್ತಿಲ್ಲ.
ನನಗೆ ಸ್ಕ್ರೀನ್ ಕಾಣ್ತಾ ಇದೆ. ಅರೆ ಶೇರಿಂಗ್ ಅಂತ ಯುವರ್ ಸ್ಕ್ರೀನ್ ಶೇರಿಂಗ್ ಅಂತಾನೂ ಇದೆ. ಮಾತಾಜಿ ಅಲ್ಲಿ ಶ್ರೀಮದ್ ಭಾಗವತಂ 3.2 ಕ್ಯಾಂಟೋ ಚಾಪ್ಟರ್ 2 ಅಂತ ಇದ್ದು ಓಪನ್ ಸೇವರ್ಸ್ ಅಂತ ಅಷ್ಟೇ ಕಾಣ್ತಾ ಇದೆ. Got it, Mataji. Hari, I have to scroll down. Red button comes and then we have to press. ಅಂತ ಏನೋ ಬಂದಿದೆ ಮಾತಾಜಿ. ಹರಿ ಬೋಲ್ ಮಾತಾಜಿ ಅಂತ ಬಂದಿದೆ. ಈಗ ಕಾಣ್ತಾ ಇದೆಯಾ? ಐ ಥಿಂಕ್ ಫೋಲ್ಡರ್ ಓಪನ್ ಮಾಡ್ಬೇಕು ಅನ್ಸುತ್ತೆ ಮಾತಾಜಿ. ಇಲ್ಲ ಮಾತಾಜಿ ಬರ್ತಿಲ್ಲ. ನೋಡಿ, ನನಗೆ ಬರ್ತಾ ಇದೆ, ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನೋಡಿ, ನೀವು ಯಾರ ಹತ್ರ ಪುಸ್ತಕ ಇದೆ ಅವರು ಓದ್ಕೊಳ್ಳಿ. ಹರೇ ಕೃಷ್ಣ, ಅವರು ಓಪನ್ ಮಾಡಿ. ಟೆಕ್ನಿಕ್ ನಂಗೆ ಗೊತ್ತಿಲ್ಲ. ಈಗ ನನಗೆ ಕಾಣ್ತಾ ಇದೆ, ನನಗೆ ಬಂದಿದೆ ಅದು. ಹರೇ ಕೃಷ್ಣ. ಮಾತಾಜಿ ನೀವು ಶೇರ್ ಮಾಡಿದ್ದೀರಾ? ಶೇರ್ ಬಟನ್ ಹೌದು, ಶೇರ್ ಇದೆಯಲ್ವಾ? ಯುವರ್ ಸ್ಕ್ರೀನ್ ಶೇರಿಂಗ್ ಅಂತ ಇದೆ. ಮತ್ತೆ ನೋಡಿ, ಓಪನ್ ನನ್ನಲ್ಲಿ ಕರ್ಸರ್ ಇದೆ ಮಾತಾಜಿ. ಏನು ನೋಡಿ, ಓಪನ್ ನನ್ನಲ್ಲಿ ಕರ್ಸರ್ ಇದೆ. ಶೇರ್ ಮಾಡಿ ಕಾಣಿಸ್ತಿದ್ದೀರಿ ಕ್ಲಿಯರ್ ಆಗಿ? ಸ್ಟಾಪ್ ಶೇರ್ ಮಾಡಿ ವಾಪಸ್. ಬಂತು ಈಗ ಬಂತು ಮಾತಾಜಿ. ಬಂತ? ಈಗ ಬಂತು. ಹರೇ ಕೃಷ್ಣ. ಯಾವ ಶ್ಲೋಕ? ಪ್ರತಿಯೊಬ್ಬನ ಹೃದಯದಲ್ಲಿ ವಾಸಿಸುತ್ತಿರುವ ದೇವೋತ್ತಮ ಪುರುಷ ಪರಮ ಪುರುಷನ ದಿವ್ಯ ನಾಮ ಮತ್ತು ಗುಣಗಳ ಶ್ರವಣಕ್ಕೆ ಆಕರ್ಷಿತವಾದೊಡನೆಯೇ ಶುದ್ಧ ಭಕ್ತಿ ಸೇವೆಯು ಪ್ರಕಟವಾಗುತ್ತದೆ. ಗಂಗಾಜಲವು ಸ್ವಾಭಾವಿಕವಾಗಿ ಸಮುದ್ರದ ಕಡೆಗೆ ಹರಿಯುವಂತೆ ಅಂತಹ ಭಕ್ತಿಯ ಉತ್ಕರ್ಷವು ಯಾವುದೇ ಭೌತಿಕ ಸ್ಥಿತಿಯಿಂದ ವಿಚ್ಛಿನ್ನವಾಗದೆ ಪರಮ ಪ್ರಭುವಿನ ಅತ್ತ ಪ್ರವಹಿಸುತ್ತದೆ. ಹರೇ ಕೃಷ್ಣ. ಶ್ಲೋಕ 13. ಸಾಲೋಕ್ಯ ಸಾಷ್ಟಿ ಸಾಮೀಪ್ಯ ಸಾರೂಪ್ಯ ಏಕತ್ವಮಪ್ಯುತ ದೀಯಮಾನಂ ನ ಗೃಹ್ಣಂತಿ ವಿನಾ ಮತ್ಸೇವನಂ ಜನಾಃ. ಸಾಲೋಕ್ಯ ಸಾಷ್ಟಿ ಸಾಮೀಪ್ಯ ಸಾರೋಪ್ಯ ಏಕತ್ವಂ ಅಪ್ಯುತ ದೀಯಮಾನಂ ನ ಗೃಹ್ಣಂತಿ ವಿನಾ ಮತ್ಸೇವನಂ ಜನಾಃ. ಸಾಲೋಕ್ಯ ಸಾಷ್ಟಿ ಸಾಮೀಪ್ಯ ಸಾರೂಪ್ಯ ಏಕತ್ವಂ ಅಪಿವುತ ದೀಯಮಾನಂ ನ ಗೃಹ್ಣಂತಿ ವಿನಾ ಮತ್ಸೇವನಂ ಜನಾಃ. ಹರೇ ಕೃಷ್ಣ. 3 ಜನ ಓದ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಾಲೋಕ್ಯ ಸಾಷ್ಟಿ ಸಾಮೀಪ್ಯ ಸಾರೂಪ್ಯ ಏಕತ್ವಮಪ್ಯಥಾ ದೀಯಮಾನಂ ನ ಗೃಹ್ಣಂತಿ ವಿನಾ ಮತ್ಸೇವನಂ ಜನಾಃ. ಹರೇ ಕೃಷ್ಣ ಮಾತಾಜಿ. ಸಾಲೋಕ್ಯ ಸಾಷ್ಟಿ ಸಾಮೀಪ್ಯ ಸಾರೂಪ್ಯ ಏಕಮತ್ಮಪ್ಯುತ ದೀಯಮಾನಂ ನ ಗೃಹ್ಣಂತಿ ವಿನಾ ಮತ್ಸೇವನಂ ಜನಾಃ. ಸಾರೂಪ್ಯೇಕತ್ವಮಪ್ಯುತ
ದೀಯಮಾನಂ ನ ಗೃಹ್ಣಂತಿ ವಿನಾ ಮತ್ಸೇವನಂ ಜನಃ. ಹರೇ ಕೃಷ್ಣ. ಹರೇ ಕೃಷ್ಣ. ಸಾಲೋಕ್ಯ ಸಾಲೋಕ್ಯ ಒಂದೇ ಗ್ರಹದಲ್ಲಿ ವಾಸಿಸುವುದು. ಒಂದೇ ಗ್ರಹದಲ್ಲಿ ವಾಸಿಸುವುದು. ಸಾರ್ಷ್ಟಿ ಸಮಾನವಾದ ಐಶ್ವರ್ಯವನ್ನು ಹೊಂದಿರುವುದು. ಸಮಾನವಾದ ಐಶ್ವರ್ಯವನ್ನು ಹೊಂದಿರುವುದು. ಸಾಮೀಪ್ಯ ವೈಯಕ್ತಿಕ ಸಹಚರನಾಗಿರುವುದು. ಸಾಮೀಪ್ಯ ವೈಯಕ್ತಿಕ ಸಹಚರನಾಗಿರುವುದು. ಸಾರೂಪ್ಯ ಒಂದೇ ರೀತಿಯ ಶರೀರ ಲಕ್ಷಣಗಳನ್ನು ಹೊಂದಿರುವುದು. ಒಂದೇ ರೀತಿಯ ಶರೀರ ಲಕ್ಷಣಗಳನ್ನು ಹೊಂದಿರುವುದು. ಏಕತ್ವಂ ಒಂದಾಗುವಿಕೆ. ಅಪಿ ಕೂಡ. ಉತ ಕೂಡ. ದೀಯಮಾನಂ ಕೊಡಲ್ಪಟ್ಟು. ನಾ ಗೃಹಣಂತಿ ಅಂಗೀಕರಿಸುವುದಿಲ್ಲ. ವಿನಾ ಇಲ್ಲದೆ. ಮತ್ ನನ್ನ ಸೇವನಂ ಭಕ್ತಿ ಸೇವೆ. ಜನಾಹ ಶುದ್ಧ ಭಕ್ತರು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜೈ. ಶುದ್ಧ ಭಕ್ತನು ಸಾಲೋಕ್ಯ, ಸಾರ್ಷ್ಟಿ, ಸಾಮೀಪ್ಯ, ಸಾರೂಪ್ಯ ಅಥವಾ ಏಕತ್ವಗಳಂಥ ಯಾವುದೇ ಬಗೆಯ ಮೋಕ್ಷವನ್ನು ದೇವೋತ್ತಮ ಪುರುಷನು ನೀಡಿದರೂ ಕೂಡ ಸ್ವೀಕರಿಸುವುದಿಲ್ಲ. ಶುದ್ಧ ಭಕ್ತನು ಸಾಲೋಕ್ಯ, ಸಾರ್ಷ್ಟಿ, ಸಾಮೀಪ್ಯ, ಸಾರೂಪ್ಯ ಅಥವಾ ಏಕತ್ವಗಳಂಥ ಯಾವುದೇ ಬಗೆಯ ಮೋಕ್ಷವನ್ನು ದೇವೋತ್ತಮ ಪುರುಷನು ನೀಡಿದರೂ ಕೂಡ ಸ್ವೀಕರಿಸುವುದಿಲ್ಲ. ಹರೇ ಕೃಷ್ಣ. ಭಾವಾರ್ಥ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ ಯಾರು ಓದ್ಬೇಕು ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾವಾರ್ಥ: ಬಾಹ್ಯ ಕಾರಣವಿಲ್ಲದ ಪ್ರೇಮದಿಂದ ದೇವೋತ್ತಮ ಪುರುಷನಿಗೆ ಶುದ್ಧ ಭಕ್ತಿ ಸೇವೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಚೈತನ್ಯ ಮಹಾಪ್ರಭುಗಳು ಬೋಧಿಸುತ್ತಾರೆ. ಶಿಕ್ಷಾಷ್ಟಕದಲ್ಲಿ ಅವರು ಭಗವಂತನನ್ನು ಪ್ರಾರ್ಥಿಸುತ್ತಾರೆ. ಪ್ರಭುವೇ, ನಾನು ನಿನ್ನಿಂದ ಯಾವ ಸಂಪತ್ತನ್ನಾಗಲಿ, ಸುಂದರ ಪತ್ನಿಯನ್ನಾಗಲಿ, ಅನೇಕ ಅನುಯಾಯಿಗಳನ್ನಾಗಲಿ ಬಯಸುವುದಿಲ್ಲ. ಜನ್ಮ ಜನ್ಮಾಂತರಗಳಲ್ಲಿ ನಿನ್ನ ಪಾದ ಕಮಲಗಳ ಶುದ್ಧ ಭಕ್ತನಾಗಿರಬೇಕೆಂಬುದಷ್ಟೇ ನನ್ನ ಅಪೇಕ್ಷೆಯಾಗಿದೆ. ಚೈತನ್ಯ ಮಹಾಪ್ರಭುಗಳ ಪ್ರಾರ್ಥನೆ ಮತ್ತು ಶ್ರೀಮದ್ ಭಾಗವತದ ನಿರೂಪಣೆಗಳಲ್ಲಿ ಸಾದೃಶ್ಯವಿದೆ. ಚೈತನ್ಯ ಮಹಾಪ್ರಭುಗಳ ಜನ್ಮ ಜನ್ಮಾಂತರಗಳಲ್ಲಿ ಎಂಬ ಪ್ರಾರ್ಥನೆಯು ಭಕ್ತನು ಜನನ ಮರಣಗಳ ಸಮಾಪ್ತಿಯನ್ನು ಕೂಡ ಅಪೇಕ್ಷಿಸುವುದಿಲ್ಲವೆಂಬುದನ್ನು ಸೂಚಿಸುತ್ತದೆ. ಯೋಗಿಗಳು ಮತ್ತು ಅನುಭವವಾದಿಗಳು ಜನನ ಮರಣಗಳ ಪ್ರಕ್ರಿಯೆಯ ಸಮಾಪ್ತಿಯನ್ನು ಆಶಿಸುತ್ತಾರೆ. ಆದರೆ ಭಕ್ತನು ಭೌತಿಕ ಜಗತ್ತಿನಲ್ಲಿಯೇ ಉಳಿದು ಭಕ್ತಿ ಸೇವೆಯನ್ನು ಸಲ್ಲಿಸುವುದರಲ್ಲಿ ತೃಪ್ತಿ ಪಡುತ್ತಾನೆ. ನಿರಾಕಾರವಾದಿಗಳು, ಊಹಾತ್ಮಕ ಚಿಂತಕರು ಮತ್ತು ಧ್ಯಾನಿಗಳು ಅಪೇಕ್ಷಿಸುವಂತೆ ಶುದ್ಧ ಭಕ್ತನು ಪರಮ ಪ್ರಭುವಿನೊಂದಿಗೆ ಏಕತ್ವ ಅಥವಾ ಒಂದಾಗುವಿಕೆಯನ್ನು ಅಪೇಕ್ಷಿಸುವುದಿಲ್ಲವೆಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಶುದ್ಧ ಭಕ್ತನು ಪರಮ ಪ್ರಭುವಿನೊಂದಿಗೆ ಐಕ್ಯವಾಗುವುದನ್ನು ಕನಸಿನಲ್ಲಿಯೂ ಕೂಡ ಬಯಸುವುದಿಲ್ಲ. ಕೆಲವು ಸಲ ಅವನು ಭಗವಂತನ ಸೇವೆಗಾಗಿ ವೈಕುಂಠ ಲೋಕಗಳಿಗೆ ಏರುವುದನ್ನು ಒಪ್ಪಿಕೊಳ್ಳಬಹುದು. ಆದರೆ ನರಕಕ್ಕಿಂತಲೂ ಕೆಟ್ಟದೆಂದು ಭಾವಿಸುವ ಬ್ರಹ್ಮಜ್ಯೋತಿಯಲ್ಲಿ ಐಕ್ಯವಾಗುವುದನ್ನು ಅವನೆಂದೂ ಅಂಗೀಕರಿಸುವುದಿಲ್ಲ. ಅಂತಹ ಏಕತ್ವವನ್ನು ಅಥವಾ ಪರಮಪ್ರಭುವಿನ ಜ್ಯೋತಿಯಲ್ಲಿ ಲೀನವಾಗುವುದನ್ನು ಕೈವಲ್ಯವೆಂದು ಕರೆಯಲಾಗಿದೆ. ಆದರೆ ಕೈವಲ್ಯದಿಂದ ದೊರೆಯುವ ಸಂತೋಷವನ್ನು ಶುದ್ಧ ಭಕ್ತನು ನರಕ ಸದೃಶವೆಂದು ಪರಿಗಣಿಸುತ್ತಾನೆ. ಭಕ್ತನು ಪರಮಪ್ರಭುವಿಗೆ ಸೇವೆ ಸಲ್ಲಿಸಲು ಎಷ್ಟು ಪ್ರೀತಿ ಹೊಂದಿರುವನೆಂದರೆ ಅವನಿಗೆ 5 ಬಗೆಯ
ಮೋಕ್ಷಗಳು ಪ್ರಾಮುಖ್ಯವಾಗಿಲ್ಲ. ಒಬ್ಬನು ಭಗವಂತನ ಶುದ್ಧ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿದ್ದರೆ ಅವನು ಆಗಲೇ 5 ಬಗೆಯ ಮೋಕ್ಷವನ್ನು ಪಡೆದಿರುವನೆಂದು ತಿಳಿಯಬೇಕು. ಭಕ್ತನು ಆಧ್ಯಾತ್ಮ ಪ್ರಪಂಚವಾದ ವೈಕುಂಠಕ್ಕೆ ಉನ್ನತಿ ಪಡೆದಾಗ ಅವನು 4 ವಿವಿಧ ಸೌಲಭ್ಯಗಳನ್ನು ಪಡೆಯುತ್ತಾನೆ. ದೇವೋತ್ತಮ ಪರಮ ಪುರುಷನಂತೆ ಅದೇ ಲೋಕದಲ್ಲಿ ವಾಸಿಸುವ ಸಾಲೋಕ್ಯವೂ ಅವುಗಳಲ್ಲಿ ಒಂದಾಗಿದೆ. ಪರಮ ಪುರುಷನು ಅವನ ವಿವಿಧ ಸ್ವಾಂಶ ವಿಸ್ತರಣೆಗಳಲ್ಲಿ ಅಸಂಖ್ಯ ವೈಕುಂಠ ಲೋಕಗಳಲ್ಲಿ ವಾಸಿಸುತ್ತಾನೆ. ಅದರಲ್ಲಿ ಮುಖ್ಯ ಲೋಕವು ಕೃಷ್ಣ ಲೋಕವಾಗಿದೆ. ಭೌತಿಕ ಬ್ರಹ್ಮಾಂಡದಲ್ಲಿ ಮುಖ್ಯ ಗ್ರಹವು ಸೂರ್ಯನಾಗಿರುವಂತೆ ಆಧ್ಯಾತ್ಮ ಜಗತ್ತಿನಲ್ಲಿ ಮುಖ್ಯ ಲೋಕವು ಕೃಷ್ಣ ಲೋಕ. ಕೃಷ್ಣ ಲೋಕದಿಂದ ಕೃಷ್ಣನ ದೇಹ ಕಾಂತಿಯು ಆಧ್ಯಾತ್ಮ ಪ್ರಪಂಚಕ್ಕೆ ಮಾತ್ರವಲ್ಲ, ಭೌತಿಕ ಜಗತ್ತಿಗೂ ಕೂಡ ಹರಡುತ್ತದೆ. ಆದರೆ ಭೌತಿಕ ಜಗತ್ತಿನಲ್ಲಿ ಅದು ಜಡದಿಂದ ಮರೆಯಾಗಿರುತ್ತದೆ. ಆಧ್ಯಾತ್ಮ ಜಗತ್ತಿನಲ್ಲಿ ಅಸಂಖ್ಯಾತ ವೈಕುಂಠ ಲೋಕಗಳಿವೆ ಮತ್ತು ಪ್ರತಿ ಒಂದರಲ್ಲಿಯೂ ಭಗವಂತನೇ ಪ್ರಧಾನ ದೇವತೆ ಆಗಿದ್ದಾನೆ. ದೇವೋತ್ತಮ ಪರಮ ಪುರುಷನೊಂದಿಗೆ ವಾಸಿಸಲು ಅಂತಹ ವೈಕುಂಠ ಲೋಕಕ್ಕೆ ಭಕ್ತನು ಏರಬಹುದು. ಸಾರ್ಷ್ಟಿ ಮೋಕ್ಷದಲ್ಲಿ ಭಕ್ತನ ಐಶ್ವರ್ಯವು ಭಗವಂತನ ಐಶ್ವರ್ಯಕ್ಕೆ ಸಮಾನವಾಗಿರುತ್ತದೆ. ಸಾಮೀಪ್ಯವೆಂದರೆ ಪರಮಪ್ರಭುವಿನ ವೈಯಕ್ತಿಕ ಸಹಚರನಾಗಿರುವುದು. ಸಾರೂಪ್ಯ ಮೋಕ್ಷದಲ್ಲಿ ಭಕ್ತನ ದೈಹಿಕ ಲಕ್ಷಣಗಳು ಪರಮಪುರುಷನ ದೈಹಿಕ ಲಕ್ಷಣಗಳಂತೆಯೇ ಇರುತ್ತವೆ. ಆದರೆ ಭಗವಂತನ ದಿವ್ಯ ಶರೀರದ ಮೇಲೆ ಪ್ರತ್ಯೇಕವಾದ 2 ಅಥವಾ 3 ಚಿಹ್ನೆಗಳು ತೋರುತ್ತವೆ. ಉದಾಹರಣೆಗೆ ಶ್ರೀವತ್ಸ, ಭಗವಂತನ ಎದೆಯ ಮೇಲಿರುವ ಕೇಶವು ಅವನನ್ನು ಅವನ ಭಕ್ತರಿಂದ ನಿರ್ದಿಷ್ಟವಾಗಿ ಪ್ರತ್ಯೇಕಿಸುತ್ತದೆ. ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ, ಹರೇ ಕೃಷ್ಣ. ಶುದ್ಧ ಭಕ್ತನು ಈ 5 ವಿಧ ಆಧ್ಯಾತ್ಮ ಅಸ್ತಿತ್ವವನ್ನು ನೀಡಲಾದರೂ ಸ್ವೀಕರಿಸುವುದಿಲ್ಲ ಮತ್ತು ಆಧ್ಯಾತ್ಮ ಪ್ರಯೋಜನಗಳಿಗೆ ಹೋಲಿಸಿದಾಗ ಅತಿ ಕ್ಷುದ್ರವಾದ ಭೌತಿಕ ಪ್ರಯೋಜನಗಳನ್ನು ಅವನು ಖಂಡಿತ ಬಯಸುವುದಿಲ್ಲ. ಪ್ರಹ್ಲಾದ ಮಹಾರಾಜನಿಗೆ ಕೆಲವು ಭೌತಿಕ ಪ್ರಯೋಜನಗಳನ್ನು ನೀಡಿದಾಗ ಅವನು ಹೇಳಿದನು, ನನ್ನ ಪ್ರಭುವೇ, ನನ್ನ ತಂದೆಯು ಸಕಲ ವಿಧವಾದ ಭೌತಿಕ ಲಾಭಗಳನ್ನು ಸಾಧಿಸುವುದನ್ನು ನಾನು ಕಂಡಿದ್ದೇನೆ. ದೇವತೆಗಳು ಕೂಡ ಅವನ ಐಶ್ವರ್ಯಕ್ಕೆ ಹೆದರಿದ್ದರು. ಆದರೆ ಹಾಗಿದ್ದರೂ ಒಂದು ಕ್ಷಣದಲ್ಲಿ ನೀನು ಅವನ ಬದುಕನ್ನು ಮತ್ತು ಅವನ ಸಕಲ ಭೌತಿಕ ಸಮೃದ್ಧಿಯನ್ನು ಕೊನೆಗೊಳಿಸಿದೆ. ಭಕ್ತನಿಗೆ ಭೌತಿಕ ಅಥವಾ ಆಧ್ಯಾತ್ಮಿಕ ಸಮೃದ್ಧಿಯ ಬಯಕೆಯ ಪ್ರಶ್ನೆಯೇ ಇರುವುದಿಲ್ಲ. ಅವನು ಕೇವಲ ಭಗವಂತನ ಸೇವೆ ಮಾಡಲು ಬಯಸುತ್ತಾನೆ. ಅದೇ ಅವನ ಅತ್ಯುನ್ನತ ಸುಖವಾಗಿದೆ. ಹರೇ ಕೃಷ್ಣ. ಮತ್ತು ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀ ಶೀಲ ಪ್ರಭುಪಾದ ಕಿ ಜೈ. ಶ್ರೀ ರಾಧಾ ಗೋವಿಂದ ಕಿ ಜೈ. ಹರೇ ಕೃಷ್ಣ. ಶ್ಲೋಕ 11 ಮತ್ತು 12. ಮದ್ಗುಣ ಶ್ರುತಿ ಮಾತ್ರೇಣ ಮಯಿ ಸರ್ವ ಗುಹಾಶಯೇ ಮನೋಗತಿರ್ ಅವಿಚ್ಛಿನ್ನ ಯಥಾ ಗಂಗಾಂಬಸೋ ಅಂಬುಧೌ ಲಕ್ಷಣಂ ಭಕ್ತಿ ಯೋಗಸ್ಯ ನಿರ್ಗುಣಸ್ಯ ಹಿ ಉದಾಹೃತಂ ಅಹೈತುಕಿ ಅವ್ಯವಹಿತ ಯಾ ಭಕ್ತಿ ಪುರುಷೋತ್ತಮೇ. ಪ್ರತಿಯೊಬ್ಬನ ಹೃದಯದಲ್ಲಿ ವಾಸಿಸುತ್ತಿರುವ ದೇವೋತ್ತಮ ಪರಮಪುರುಷನ ದಿವ್ಯ ನಾಮ ಮತ್ತು ಗುಣಗಳ ಶ್ರವಣಕ್ಕೆ ಆಕರ್ಷಿತವಾದೊಡನೆಯೇ ಶುದ್ಧ ಭಕ್ತಿಯು ಪ್ರಕಟವಾಗುತ್ತದೆ. ಗಂಗಾಜಲವು ಸ್ವಾಭಾವಿಕವಾಗಿ ಸಮುದ್ರದ ಕಡೆಗೆ ಹರಿಯುವಂತೆ ಅಂತಹ ಭಕ್ತಿಯ ಉತ್ಕರ್ಷವು ಯಾವುದೇ ಭೌತಿಕ ಸ್ಥಿತಿಯಿಂದ ವಿಚ್ಛಿನ್ನವಾಗದೆ ಪರಮ ಪ್ರಭುವಿನತ್ತ ಪ್ರವಹಿಸುತ್ತದೆ. ಶ್ಲೋಕ 13. ಸಾಲೋಕ್ಯ ಸಾರ್ಷ್ಟಿ ಸಾಮೀಪ್ಯ ಸಾರೂಪ್ಯ ಏಕತ್ವಂ ಅಪಿ ಉತ ದೀಯಮಾನಂ ನ ಗೃಹ್ಣಂತಿ ವಿನಾ ಮತ್ಸೇವನಂ ಜನಾಃ. ಶುದ್ಧ ಭಕ್ತನು ಸಾಲೋಕ್ಯ, ಸಾರ್ಷ್ಟಿ, ಸಾಮೀಪ್ಯ, ಸಾರೂಪ್ಯ ಅಥವಾ ಏಕತ್ವಗಳಂತ ಯಾವುದೇ ಬಗೆಯ ಮೋಕ್ಷವನ್ನು ದೇವೋತ್ತಮ ಪುರುಷನು ನೀಡಿದರೂ ಕೂಡ ಸ್ವೀಕರಿಸುವುದಿಲ್ಲ. ಹರೇ ಕೃಷ್ಣ. ದೇವಹೂತಿಯು ಶ್ರೀ ಕಪಿಲ ದೇವರನ್ನ
ಜನರಿಗಾಗಿ, ಜನಸಾಮಾನ್ಯರಿಗಾಗಿ ಮತ್ತು ನನಗಾಗಿ ಅಂತ ಕೇಳ್ಕೊಳ್ತಾಳೆ. ತನಗಾಗಿ, ಅವಳು ಶುದ್ಧ ಭಕ್ತೆ ಆದರೂ ಕೂಡ ತನಗಾಗಿ ಅಂತ ಕೇಳ್ಕೊಳ್ತಾಳೆ. ಅದು ಅವಳ ಒಂದು ನಮ್ರತೆ. ಸೊ ಜನರಿಗಾಗಿ, ಜನಸಾಮಾನ್ಯರಿಗಾಗಿ ಮತ್ತು ನನಗಾಗಿ ಇನ್ನು ಭಕ್ತಿ ಯೋಗವನ್ನು ತಿಳಿಸು. ಯಾಕೆಂದರೆ ಜನ ಎಲ್ಲ ಏನಾಗಿದ್ದಾರೆ, ತುಂಬಾ ಕಷ್ಟಪಟ್ಟು ಬಳಲುತ್ತಿದ್ದಾರೆ ಈ ಒಂದು ಕಾಮ್ಯ ಕರ್ಮಗಳನ್ನು ಮಾಡಿಕೊಂಡು ಹೇಳ್ತಾಳೆ. ಆಗ ಕಪಿಲ ದೇವರು ಅತ್ಯಂತ ಪ್ರಸನ್ನರಾದರು ದೇವಹೂತಿಯ ಪ್ರಶ್ನೆಯಿಂದ. ಯಾಕೆಂದ್ರೆ ಅವರು ಜನಗಳ ಒಂದು ಇದಕ್ಕಾಗಿ, ಅಂದರೆ ಒಳಿತಿಗಾಗಿ, ಆತ್ಮೋನ್ನತಿಗಾಗಿ ಕೇಳ್ತಕ್ಕಂತಹ ಪ್ರಶ್ನೆ ಅದು. ಸೊ ಹಾಗಾಗಿ ಭಕ್ತಿ ಯೋಗದ ಬಗ್ಗೆ ಅವರು ವಿವರಿಸ್ತಾರೆ. ಆಗ ಕಪಿಲ ದೇವ ಹೇಳಿರ್ತಕ್ಕಂಥದ್ದು, ಮೊದಲು ಅನೇಕ ರೀತಿಯ ಮಿಶ್ರ ಭಕ್ತಿ ಇದೆ, ಆದರೆ ಶುದ್ಧ ಭಕ್ತಿ ಮಾತ್ರ ಒಂದೇ ಒಂದು ಇದೆ ಅಂತ ಹೇಳ್ತಾರೆ. ಅಲ್ಲಿ ಅನೇಕ ವಿಧವಾದ ಮಿಶ್ರ ಭಕ್ತಿಯಲ್ಲಿ ಮುಖ್ಯವಾಗಿ 3 ಹೇಳ್ತಾರೆ. ತಾಮಸಿಕ ಗುಣದಲ್ಲಿ ಭಕ್ತಿ, ರಜೋಗುಣದಲ್ಲಿ ಭಕ್ತಿ, ಆಮೇಲೆ ಸತ್ವಗುಣದಲ್ಲಿ ಭಕ್ತಿ. ತಾಮಸಿಕ ಗುಣದಲ್ಲಿ ಭಕ್ತಿ ಅಂದರೆ ಅಹಂಕಾರದಿಂದ, ಮತ್ತೆ ಅಸೂಯೆಯಿಂದ, ಮತ್ತೆ ಈರ್ಷ್ಯೆ, ಅಂದರೆ ಅಸೂಯೆ, ಮತ್ತೆ ಅವರಿಗೆ ಮಾಡ್ತಕ್ಕಂತಹ ಅಹಂಕಾರ, ಅಸೂಯೆ, ಮತ್ತೆ ಅವರ ಬಗ್ಗೆ ಒಂದು ರೀತಿಯ ತಾಮಸಿಕ ಗುಣಗಳಿಂದ ಮಾಡ್ತಕ್ಕಂಥ ಸೇವೆ, ಅದು ಮಿಶ್ರ ಭಕ್ತಿ ಆಗುತ್ತೆ. ಅದು ಅತ್ಯಂತ ಕೆಳಮಟ್ಟದ ಮಿಶ್ರ ಭಕ್ತಿ ಆಗುತ್ತದೆ. ಕೆಳಮಟ್ಟದ ಮಿಶ್ರ ಭಕ್ತಿಯಲ್ಲಿ ಸೇವೆ ಮಾಡೋದು ಹೇಗಾಗತ್ತೆ ಅಂತಂದ್ರೆ, ಕೋಪದಿಂದ, ಅಂದ್ರೆ ಹಿಂಸೆಯಿಂದ, ಆಮೇಲೆ ಅಹಂಕಾರದಿಂದ, ಕೋಪದಿಂದ ಈ ಭಕ್ತಿ ಸೇವೆ ಮಾಡೋದು, ಅಸೂಯೆಯಿಂದ. ಆ ಗುಣ ಹೇಗೆ ಬರುತ್ತೆ ಕೇಳಿದರೆ, ವ್ಯಕ್ತಿಯಲ್ಲಿ ತಮೋಗುಣ ಇರೋದ್ರಿಂದ ಅದು ಆ ರೀತಿಯಾಗಿ ವ್ಯಕ್ತವಾಗುತ್ತದೆ. ಸೊ ಹಾಗಾಗಿ ಈ ತಮೋಗುಣದಿಂದ ಮಾಡ್ತಕ್ಕಂತಹ ಭಕ್ತಿ ಸೇವೆಯಲ್ಲಿ ಇದ್ದಾಗಲೂ ಕೂಡ ಮಾಡ್ತಕ್ಕಂಥ ಭಕ್ತಿ, ಅದು ಕೂಡ ಮಿಶ್ರ ಭಕ್ತಿ, ಅದು ಅತ್ಯಂತ ಕೆಳಮಟ್ಟದ್ದು. ಆಮೇಲೆ ಕಪಿಲ ದೇವರು ಹೇಳ್ತಾರೆ, ಅಂದರೆ ರಜೋಗುಣದಲ್ಲಿ ಮಾಡ್ತಕ್ಕಂಥ ಸೇವೆ, ಅಂದರೆ ಭೌತಿಕ ಭೋಗದ ಇಚ್ಛೆ ಇಟ್ಕೊಂಡು ಯಶಸ್ಸು ಸಿಕ್ಕಲಿ ಅಂತ ಸಂಪತ್ತಿನ ಆಶೆಯಿಂದ ಮಾಡ್ತಕ್ಕಂಥ ಆ ಒಂದು ಭಕ್ತಿ, ಅದು ರಜೋಗುಣದ ಭಕ್ತಿ. ಸೊ ರಜೋಗುಣ ಯಾರಿಗಿರುತ್ತೆ, ಅದು ಆ ಭಕ್ತಿ ಸೇವೆ ಈ ರೀತಿಯಾಗಿ ಅದು ಪ್ರಕಟಗೊಳ್ಳುತ್ತದೆ. ಆಮೇಲೆ ಶುದ್ಧ ಸತ್ವಗುಣದಲ್ಲಿ ಮಾಡ್ತಕ್ಕಂತಹ ಭಕ್ತಿ, ಅದು ಕಾಮ್ಯ ಕರ್ಮಗಳ ದೋಷದಿಂದ ಮುಕ್ತನಾಗ್ಲಿಕ್ಕೆ ಆ ಕರ್ಮ ಫಲವನ್ನು ಭಗವಂತನಿಗೆ ಕೊಡುವುದು, ಕರ್ಮಾರ್ಪಣ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಕರ್ಮಾರ್ಪಣವಾದಾಗ ಕೇವಲ ಒಂದು ಭೌತಿಕದಿಂದ ಬಿಡುಗಡೆ ಆಗಬಹುದು, ಆದರೆ ಭಗವಂತನಿಗೆ ಅದು ಅಟ್ಯಾಚ್ ಆಗಿರೋದಿಲ್ಲ. ಸೊ ಆದ್ದರಿಂದ ಇದು ಕೂಡ ಅದು ಶುದ್ಧ ಭಕ್ತ ಸೇವೆ ಆಗೋದಿಲ್ಲ. ಸೊ ರಜೋಗುಣ, ತಮೋಗುಣ, ರಜೋಗುಣ, ಸತ್ವಗುಣ 3 ಗುಣಗಳ ಒಳಗೆ ಮಾಡಿದ ಭಕ್ತಿ ಸೇವೆ ಶುದ್ಧ ಭಕ್ತಿ ಸೇವೆ ಆಗೋದಿಲ್ಲ. ಆಮೇಲೆ ನಾವು ನೋಡಿದ್ದೇವೆ, ಈಗ ಶುದ್ಧ ಭಕ್ತಿ ಸೇವೆ ಅಂದ್ರೆ ಏನು ಅಂತ ಈ 11-12ರಲ್ಲಿ ಅವರು ವಿವರಿಸ್ತಾರೆ. ಶುದ್ಧ ಭಕ್ತಿ ಸೇವೆ ಅಂತಂದ್ರೆ 3 ಗುಣಗಳಿಂದ ಮುಕ್ತವಾದ ಸ್ಥಿತಿ, ಅದು ಶುದ್ಧ ಸಾತ್ವಿಕ ಸ್ಥಿತಿ. ಸೊ ಆ ಸ್ಥಿತಿಯಲ್ಲಿ ಮದ್ಗುಣ ಶ್ರುತಿ ಮಾತ್ರೇನ, ಆವಾಗ ಏನಾಗುತ್ತೆ ಅಂತಂದ್ರೆ, ಯಾವಾಗ ಆ ಒಂದು ಭಗವಂತನ ಕಡೆಗೆ ಆಕರ್ಷಣೆ ಉಂಟಾಗುತ್ತೆ, ಭಗವಂತನ ದಿವ್ಯನಾಮ ಮತ್ತು ಗುಣಗಳ ಶ್ರವಣಕ್ಕೆ ಆಕರ್ಷಿತವಾಗುತ್ತೆ, ಆಗ ಶುದ್ಧ ಭಕ್ತಿ ಸೇವೆ ಪ್ರಕಟವಾಗುತ್ತೆ. ಸೊ ಹಾಗಾಗಿ ಯಾವಾಗ ನಾವು ಶುದ್ಧ ಭಕ್ತಿ ಸೇವೆ ಮಾಡಬೇಕು ಅಂತ ನಮ್ಮಲ್ಲಿ ಇರ್ತಕ್ಕಂಥ ರಜೋಗುಣ, ತಮೋಗುಣ ಹೊರಟು ಶುದ್ಧ ಸತ್ವ ಸ್ಥಿತಿಗೆ ಬಂದಾಗ ಶುದ್ಧ ಭಕ್ತಿ ಸೇವೆ ಆಗತ್ತೆ. ಸೊ ಅದಕ್ಕೆ ಬರುವುದು ಹೇಗೆ ಅಂದ್ರೆ, ನಮ್ಮಲ್ಲಿದ್ದ ರಜೋಗುಣ ತಮೋಗುಣವನ್ನ ಕಳ್ಕೊಳ್ಬೇಕು. ಅದು ಹೇಗೆ ಸಾಧ್ಯ ಅಂದ್ರೆ, ದೇವೋತ್ತಮ ಪರಮ ಪುರುಷನ ದಿವ್ಯ ನಾಮ ಮತ್ತು ಗುಣಗಳ ಶ್ರವಣ. ಸೊ ಅದರಿಂದ ನಾವು ಅದಕ್ಕೆ ಆಕರ್ಷಣೆ ಹೊಂದಬೇಕು. ಸೊ ದಿವ್ಯ ನಾಮ, ಸೊ ಭಗವಂತನ ಹರಿನಾಮಕ್ಕೆ ಆಕರ್ಷಣೆ ಹೊಂದುವುದು, ಹರಿನಾಮ ಸಂಕೀರ್ತನೆ, ಹರಿನಾಮ ಜಪ ಮತ್ತು ಗುಣಗಳ ಶ್ರವಣ. ಅಂದ್ರೆ ಇಲ್ಲಿ ಭಗವದ್ಗೀತೆಯ ಶ್ರವಣ, ಅದಕ್ಕೆ ಯಾವಾಗ ಆಕರ್ಷಣೆ ಹೊಂದುತ್ತಾರೋ ಆಗ ಶುದ್ಧ ಭಕ್ತಿ ಸೇವೆ ಪ್ರಕಟವಾಗುತ್ತೆ. ಸೊ ಈ ಶುದ್ಧ ಭಕ್ತಿ ಸೇವೆ ಹೇಗೆ ಅಂತಂದ್ರೆ, ಗಂಗಾಜಲ ಸಮುದ್ರಕ್ಕೆ ಹರಿಯುತ್ತದೆ. ಗಂಗಾಜಲವನ್ನ ಸಮುದ್ರಕ್ಕೆ ಹರಿಯುವುದನ್ನ ಯಾರಿಂದಲೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಗಂಗಾಜಲಕ್ಕೆ ತಡೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈ ಭಕ್ತಿ, ಆ ಭಗವಂತನ ಮೇಲೆ ಭಕ್ತಿ, ಶುದ್ಧ ಭಕ್ತಿ, ಆ ಸೇವೆಯನ್ನ ಅದು ಪರಮ ಪ್ರಭುವಿನ ಹತ್ರ, ಅಂದ್ರೆ ಭಗವಂತನ ಪಾದ ಕಮಲಗಳಿಗೆ
ಒಂದೇ ಸಮನೆ ಹರಿತದೆ. ಅಂದ್ರೆ ಯಾವಾಗ ಶುದ್ಧ ಭಕ್ತಿ ಪ್ರಕಟ ಆಗುತ್ತೆ, ಯಾವಾಗ ಶುದ್ಧ ಸತ್ವ ಗುಣಕ್ಕೆ ಒಬ್ಬ ಭಕ್ತ ಬರ್ತಾನೆ, ಸೊ ಆವಾಗ ಅವನು ಮಾಡ್ತಕ್ಕಂಥ ಶುದ್ಧ ಭಕ್ತಿ ಸೇವೆ ಅದು ಭಗವಂತನೊಡನೆ ಅವ್ಯಾಹಿತವಾಗಿ, ಅಂದ್ರೆ ಅಲ್ಲಿ ತಡೆ ಇಲ್ಲ, ಹಾಗೆ ಪ್ರವಹಿಸುತ್ತದೆ. ಅಂದ್ರೆ ಶುದ್ಧ ಭಕ್ತ ಯಾವಾಗಲೂ ಕೂಡ ಭಗವಂತನ ಸೇವೆಯನ್ನ ನಿರಂತರ ಮಾಡ್ತಾನೆ, ಅಲ್ಲಿ ಯಾವುದೇ ಕಾರಣ ಇಲ್ಲ. ಸೊ ಅದನ್ನೇ ಇಲ್ಲಿ ಬಹುಮುಖ್ಯವಾದದ್ದು. ಆ ಒಂದು ಶುದ್ಧ ಭಕ್ತಿ ಸೇವೆಗೆ ಹೋಗುವುದು ಹೇಗೆ ಅಂತಂದ್ರೆ ಮದ್ಗುಣ ಶ್ರುತಿ ಮಾತ್ರೇಣ, ಅಂದ್ರೆ ಭಗವಂತನ ಪರಮಪುರುಷ ಶ್ರೀಕೃಷ್ಣನ ದಿವ್ಯ ಗುಣಗಳ ಶ್ರವಣ ಮತ್ತು ನಾಮ, ಇದು ನಾಮ ಗುಣಗಳ ಶ್ರವಣ. ಸೊ ಹಾಗಾಗಿ ಇಲ್ಲಿ ನಾಮ ಮತ್ತು ಗುಣಗಳ ಶ್ರವಣವನ್ನು ನಾವು ಮಾಡಿದರೆ ಮಾತ್ರ ನಾವು ಶುದ್ಧ ಭಕ್ತಿ ಸೇವೆಯ ಕಡೆಗೆ ಹೋಗಬಹುದು. ಸೊ ಹಾಗಾಗಿ ಭಗವಂತನ ಈ ಗುಣ ಅಂದ್ರೆ ಭಗವಂತನಲ್ಲಿ ಯಾವುದೇ ಒಂದು ಭೌತಿಕ ಗುಣಗಳಿಲ್ಲ. ಭಗವಂತ ಅಂದ್ರೆ ನಿರ್ಗುಣ ಅಂತಂದ್ರೆ ಭೌತಿಕ ಗುಣಗಳಿಲ್ಲ. ಆದರೆ ಭಗವಂತ ಸಗುಣ ಅಂತಂದ್ರೆ ದಿವ್ಯ ಗುಣಗಳ ಭಂಡಾರ. ಭಗವಂತನಲ್ಲಿ ತುಂಬಾ ಅನೇಕ ಎಣಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ದಿವ್ಯ ಗುಣಗಳಿವೆ. ಸೊ ಅಂತಹ ದಿವ್ಯ ಗುಣಗಳಿಗೆ ಯಾವಾಗ ಭಕ್ತ ಆಕರ್ಷಣೆ ಹೊಂದುತ್ತಾನೆ, ಸೊ ಅದಕ್ಕೆ ಆಗ ಶುದ್ಧ ಭಕ್ತ ಸೇವೆ ಪ್ರಕಟ ಆಗತ್ತೆ. ಇಂತಹ ಒಂದು ಆ ಗುಣಕ್ಕೆ, ಭಗವಂತನ ಗುಣಕ್ಕೆ ಆಕರ್ಷಣೆ ಹೊಂದೋದಕ್ಕೆ ಧ್ಯಾನ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಶುದ್ಧ ಭಕ್ತನಾದವನು ಧ್ಯಾನದ ಆ ದಿವ್ಯ ಸ್ಥಿತಿಯಲ್ಲಿ ಇರ್ತಾನೆ. ಧ್ಯಾನ ಅಂತಂದ್ರೆ ಮೆಡಿಟೇಷನ್. ಇಲ್ಲಿ ಶುದ್ಧ ಭಕ್ತ ಯಾಕೆಂದರೆ ಮಂತ್ರ ಮೆಡಿಟೇಷನ್, ಆ ಒಂದು ಹರಿನಾಮ ಸಂಕೀರ್ತನೆ ಮಾಡೋದು ಮತ್ತು ಜಪ ಮಾಡೋದ್ರಿಂದ ಆಲ್ರೆಡಿ ಆ ಒಂದು ದಿವ್ಯ ನಾಮದ ಆ ಒಂದು ಸಮಾಧಿ ಸ್ಥಿತಿಯಲ್ಲಿ ಶುದ್ಧ ಭಕ್ತ ಇರುತ್ತಾನೆ. ಸೊ ಹಾಗಾಗಿ ಅವನಿಗೆ ಪ್ರತ್ಯೇಕವಾಗಿ ಧ್ಯಾನ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಮತ್ತೆ ಆ ಆಕರ್ಷಣೆ ಹೇಗಿರುತ್ತೆ ಅಂದ್ರೆ ಶುದ್ಧ ಭಕ್ತನಿಗೆ ಮತ್ತು ದೇವೋತ್ತಮ ಪರಮ ಪುರುಷನಿಗೆ ಅದು ಮ್ಯಾಗ್ನೆಟ್ ತರ, ಅಂದ್ರೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಆಕರ್ಷಣೆ. ಅದನ್ನ ಸಮುದ್ರಕ್ಕೆ ಪ್ರವಹಿಸುವ ಗಂಗಾಜಲ, ನೀವು ಯಾರು ಗಂಗಾ ನದಿಯನ್ನು ನೀವು ನೋಡಿರಬಹುದು, ಎಷ್ಟು ರಭಸವಾಗಿ ಹರಿಯುತ್ತದೆ ಗಂಗಾ ನದಿ. ಆ ಗಂಗಾ ನದಿಯ ಪ್ರವಾಹವನ್ನ ತಡಿಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಅದೇ ರೀತಿ ಶುದ್ಧ ಭಕ್ತ ಭಗವಂತನ ನಾಮಕ್ಕೆ, ಭಗವಂತನ ಗುಣಕ್ಕೆ, ಭಗವಂತನ ರೂಪಕ್ಕೆ, ಅಂದ್ರೆ ನಾಮ ರೂಪ ಗುಣ ಲೀಲಾ ಇವುಗಳಿಗೆ ಆಕರ್ಷಣೆ ಹೊಂದುವುದನ್ನ ಯಾರು ಮಾಡಿದ್ರು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಎರಡು ಶಬ್ದಗಳನ್ನ ಇಲ್ಲಿ ಉಪಯೋಗಿಸಿದ್ದಾರೆ. ಅವಿಚ್ಛಿನ್ನ ಅಹೈತುಕಿ. ಅವಿಚ್ಛಿನ್ನ ಅಂತಂದ್ರೆ ಅದನ್ನ ತಡಿಲಿಕ್ಕೆ ಸಾಧ್ಯವಿಲ್ಲ, ಅಂದ್ರೆ ಅದು ಕಂಟಿನ್ಯೂಸ್ ಪ್ರೊಸೆಸ್, ನಿರಂತರವಾಗಿ ಹರಿತಾ ಇರುತ್ತೆ ಭಗವಂತನ ಭಕ್ತಿ ಸೇವೆ ಶುದ್ಧ ಭಕ್ತರಿಂದ. ಮತ್ತೆ ಅಹೈತುಕಿ, ಕಾರಣ ಇಲ್ಲ, ನನಗೆ ಅದು ಬೇಕು ಇದು ಬೇಕು ಅನ್ನೋ ಕಾರಣ ಇಲ್ಲ. ಈಗ ರಜೋಗುಣದವನಿಗೆ ರಜೋಗುಣದ ಭಕ್ತಿ ಸೇವೆಯಲ್ಲಿ ಕಾರಣ ಇರುತ್ತದೆ. ನನಗೆ ಹೆಸರು ತಗೋಬೇಕು, ನನಗೆ ಸಂಪತ್ತಿನ ಆಶೆ ಇದೆ, ಐಹಿಕ ಭೋಗದ ಆಶೆ ಇದೆ, ಇದೆಲ್ಲ ಕಾರಣಗಳಿರುತ್ತೆ. ಇಲ್ಲಿ ಯಾವ ಕಾರಣ ಇಲ್ಲ. ಶುದ್ಧ ಭಕ್ತಿ ಸೇವೆಯಲ್ಲಿ ಯಾವ ಭೌತಿಕ ಕಾರಣಗಳಿಲ್ಲ, ಯಾವ ಆಧ್ಯಾತ್ಮಿಕ ಕಾರಣ ಇಲ್ಲ. ಭೌತಿಕ ಕಾರಣ ಹೇಳಿ ಆಯ್ತು, ಆಧ್ಯಾತ್ಮಿಕ ಕಾರಣ ಅಂದ್ರೆ ಮೋಕ್ಷ ಇಚ್ಛೆ, ಅದು ಕೂಡ ಇಲ್ಲಿ ಇಲ್ಲ. ಸೊ ಹಾಗಾಗಿ ಶುದ್ಧ ಭಕ್ತಿಯ ಪ್ರಥಮ ಚಿಹ್ನೆ ಅಂದ್ರೆ ಅನ್ಯಾಭಿಲಾಷಿತಾ ಶೂನ್ಯಂ. ಇದು ಮುಖ್ಯವಾದದ್ದು, ಮೊದಲನೇ ಚಿಹ್ನೆ. ಅನ್ಯಾಭಿಲಾಷಿತಾ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯನ ಭಕ್ತಿರುತ್ತಮ. ಸೊ ಉತ್ತಮ ಭಕ್ತಿ ಮಾಡ್ಬೇಕಾದ್ರೆ ಮೊಟ್ಟ ಮೊದಲು ಅನ್ಯಾಭಿಲಾಷಿತಾ ಶೂನ್ಯ, ಯಾವುದೇ ರೀತಿಯ ಅಂದ್ರೆ ಭೌತಿಕ ಇಚ್ಛೆ ಇಲ್ಲ, ಮತ್ತೆ ಆಧ್ಯಾತ್ಮಿಕ ಇಚ್ಛೆ ಇಲ್ಲ, ಮೋಕ್ಷ ಹೊಂದುವ ಇಚ್ಛೆ ಇಲ್ಲ. ಸೊ ಹಾಗಾಗಿ ಇದನ್ನ ಅವ್ಯವಿಹಿತ ಅಂದ್ರೆ ಅಹೈತುಕಿ, ಅಪ್ರತಿಹತ. ಅಪ್ರತಿಹತ ಅಂದ್ರೆ ತಡೆ ಇಲ್ಲ, 24 ಗಂಟೆಯೂ ಕೂಡ ಭಗವಂತನ ಸೇವೆಯಲ್ಲಿ ನಿರತ. ಶುದ್ಧ ಭಕ್ತ ಹೇಗಿರುತ್ತಾನೆ ಅಂದ್ರೆ ಭಗವಂತನ ಭಕ್ತಿ ಸೇವೆಯನ್ನು ಬಿಟ್ಟು ಬೇರೆ ಯಾವ ಇಚ್ಛೆ ಕೂಡ ಅವನಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಆ ಶುದ್ಧ ಭಕ್ತನಾದವನ ಜೀವನ ಹೇಗಿರುತ್ತೆ ಅಂದ್ರೆ, ಅವನ ಬದುಕು ಹೇಗಿರುತ್ತೆ ಅಂದ್ರೆ ಕೃಷ್ಣ ಕೇಂದ್ರೀಕೃತ ಚಟುವಟಿಕೆಗಳು. ಅವನು ಮಾಡತಕ್ಕಂಥ ಎಲ್ಲ ಚಟುವಟಿಕೆಗಳಲ್ಲೂ ಕೃಷ್ಣನನ್ನು ಬಿಟ್ಟು ಬೇರೆ ಯಾವ ಒಂದು ಕೇಂದ್ರ ಇರೋದಿಲ್ಲ, ಬಿಂದು ಇರೋದಿಲ್ಲ. ಈಗ ನಾವು ಮಾಡ್ತಕ್ಕಂಥ ನಾವೀಗ ಬದ್ಧಾತ್ಮರು, ನಾವು ಮಾಡ್ತಕ್ಕಂಥ ಚಟುವಟಿಕೆಗಳಲ್ಲಿ ಹೆಚ್ಚಿನದು ಎಲ್ಲವೂ ಕೂಡ ಭಕ್ತಿಯಲ್ಲಿ ಬಂದರೂ ಕೂಡ ಹೆಚ್ಚಿನ ಅಂಶಗಳೆಲ್ಲ ನಾವು ಮಾಡ್ತದ್ದು ಒಂದು ಭೌತಿಕ ಕೇಂದ್ರೀಕೃತ. ಆದರೆ ಇಲ್ಲಿ ಶುದ್ಧ ಭಕ್ತ ಅಲ್ಲಿ ಭೌತಿಕದ ವಿಚಾರವೇ ಅವರಲ್ಲಿ ಇರೋದಿಲ್ಲ. ಹಾಗಾಗಿ ಅವನು 100ಕ್ಕೆ 100ರಷ್ಟು ಅವನ ಬದುಕು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತವಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಭಗವಂತನ ಆಸಕ್ತಿ, ಪ್ರಭುವಿನ ಆಸಕ್ತಿ ಒಂದೇ ಹಂತ. ಇದನ್ನೇ ಏಕತ್ವ ಅಂತ ನಾವು ನೋಡಿದ್ದೇವೆ.
ಸೊ ಭಿನ್ನ ಮಾರ್ಗ ಮತ್ತು ಏಕತ್ವ, ಇದನ್ನ ಹಿಂದಿನ ಶ್ಲೋಕಗಳಿಂದ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಇಲ್ಲಿ ಏಕತ್ವ ಅಂದ್ರೆ ಮಾಯಾವಾದಿ ಏಕತ್ವ ಅಲ್ಲ, ಇಲ್ಲಿ ಏಕತ್ವ ಅಂತಂದ್ರೆ ಭಗವಂತನ ಇಚ್ಛೆ ಭಕ್ತನ ಇಚ್ಛೆ ಎರಡೂ ಕೂಡ ಒಂದೇ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವ ಕಾರಣ ಇರುವುದಿಲ್ಲ. ಭಕ್ತನಿಗೆ ಭಕ್ತಿ ಸೇವೆ ಮಾಡ್ತೇನೆ. ಈಗ ಪ್ರಭುಪಾದರಿಗೆ ಒಮ್ಮೆ ಕೇಳಿದ್ರಂತೆ, ಅವರ ಒಂದು ಶಿಷ್ಯಂದಿರ ಪಾಲಕರು ಕೇಳಿದ್ರು, ನಿಮ್ಮ ಭಕ್ತಿ ಸೇವೆಯ ಉದ್ದೇಶ ಏನು? ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಉದ್ದೇಶ ಏನೂ ಇಲ್ಲ, ಕಾರಣ ಏನೂ ಇಲ್ಲ. ನಾವು ಭಕ್ತಿ ಸೇವೆ ಯಾಕೆ ಮಾಡುವುದು? ಭಗವಂತನ ಭಕ್ತಿ ಸೇವೆ ಮಾಡುವುದು ಅದು ಜೀವಿಯ ಲಕ್ಷಣ, ಜೀವಿಯ ಸ್ವರೂಪ ಸ್ಥಿತಿ. ಜೀವಿಯರ ಸ್ವರೂಪ ಹೈ ಕೃಷ್ಣೇರ ನಿತ್ಯ ದಾಸ. ಸೊ ಶುದ್ಧ ಭಕ್ತಿ ಅಂತಂದ್ರೆ ಇಲ್ಲಿ ಅದು ನಿತ್ಯ ದಾಸನಾಗಿ ನಿರಂತರನಾಗಿ ಭಗವಂತನ ಸೇವೆ ಮಾಡೋದೇ ಜೀವಿಯ ಒಂದು ಸ್ವರೂಪ ಸ್ಥಿತಿ. ಆ ಸ್ವರೂಪ ಸ್ಥಿತಿಯನ್ನು ಬಿಟ್ಟು ನಾವೀಗ ಮಾಯೆಯ ಸೇವೆಯಲ್ಲಿದ್ದೇವೆ. ಸೊ ಹಾಗಾಗಿ ಈಗ ನಾವು ಶುದ್ಧ ಭಕ್ತರ ಲಕ್ಷಣ ಏನು ಅಂತಂದ್ರೆ ಅವರಿಗೆ ಯಾವುದೇ ರೀತಿಯ ಭೌತಿಕ ಕಲ್ಮಶ ಇರುವುದಿಲ್ಲ. ಅವರು 3 ಗುಣಗಳಲ್ಲಿ ಇಲ್ಲ. ಸೊ 3 ಗುಣಗಳಲ್ಲಿ ಇರದೇ ಇರುವುದರಿಂದ ಅವರು ಭಗವಂತನ ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ, ಶುದ್ಧ ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ಅವರು ತನ್ನಿಂತಾನೇ ಆಕರ್ಷಣೆ ಹೊಂದುತ್ತಾರೆ. ಭಗವಂತನ ಕಡೆಗೆ ಅವರ ಆಕರ್ಷಣೆ ಹೇಗೆ ಇರುತ್ತೆ ಅಂದ್ರೆ ಗಂಗಾಜಲ ಸಮುದ್ರಕ್ಕೆ ಹೇಗೆ ಆಕರ್ಷಿತವಾಗಿ ಹೋಗ್ತಾ ಇರ್ತದೆ ರಭಸದಿಂದ, ಹಾಗೆ ಅವರು ಭಗವಂತನ ಪಾದ ಕಮಲಗಳಿಗೆ ಸೇವೆಯನ್ನ ಯಾವುದೇ ಕಾರಣ ಇಲ್ಲದೆ ಮತ್ತು ನಿರಂತರವಾಗಿ ಮಾಡ್ತಾ ಇರ್ತಾರೆ ಅಂತ ಇದು ಶುದ್ಧ ಭಕ್ತಿಯನ್ನ ವಿವರಣೆಯನ್ನ ಕಪಿಲ ದೇವರು ಕೊಟ್ಟರು. ಈಗ ಶುದ್ಧ ಭಕ್ತಿ ಸೇವೆ ಆದ್ಮೇಲೆ ಅಲ್ಲಿ ಭಕ್ತನಿಗೆ ಮೋಕ್ಷವೂ ಇಚ್ಛೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಮೋಕ್ಷದಲ್ಲಿ 5 ರೀತಿಯ ಮೋಕ್ಷಗಳನ್ನ ನಾವು ತಿಳಿದಿದ್ದೇವೆ. ಸೊ ಅದರಲ್ಲಿ ಅತ್ಯಂತ ಕೆಳಮಟ್ಟದ ಮೋಕ್ಷ ಅಂದ್ರೆ ಅದು ಸಾಯುಜ್ಯ ಮೋಕ್ಷ. ಇಲ್ಲಿ ಸಾಯುಜ್ಯ ಮೋಕ್ಷ ಅಂತಂದ್ರೆ ಇಲ್ಲಿ ಮಾಯಾವಾದಿಗಳು ಮತ್ತು ನಿರಾಕಾರವಾದಿಗಳು, ಮಾಯಾವಾದಿಗಳು ಮತ್ತೆ ಧ್ಯಾನಿಗಳು. ಸೊ ಅದರಲ್ಲಿ ಅವರು ಬ್ರಹ್ಮಜ್ಯೋತಿಯ ಕಿರಣಗಳಲ್ಲಿ ಒಂದಾಗ್ಲಿಕ್ಕೆ ಇಷ್ಟಪಡ್ತಾರೆ. ಅದನ್ನೇ ಅವರು ಪ್ರಭುವಿನೊಂದಿಗೆ ಅಂದ್ರೆ ಏಕತ್ವ ಅಥವಾ ಒಂದಾಗುವಿಕೆ ಅಂದ್ರೆ ಅವರು ಭಗವಂತನನ್ನು ಸಾಕಾರ ರೂಪದಲ್ಲಿ ಹೇಳುವುದಿಲ್ಲ, ಅವರು ನಿರಾಕಾರ ರೂಪ. ಸೊ ಅದರಲ್ಲಿ ಒಂದಾಗುವುದು ಅಂತ ಇಚ್ಛೆ ಪಡ್ತಾರೆ. ಹಾಗೂ ಇಲ್ಲಿ ಭಕ್ತನಿಗೆ ಆ ಇಚ್ಛೆ ಇಲ್ಲ. ಯಾಕೆ ಇಚ್ಛೆ ಇಲ್ಲ ಅಂತಂದ್ರೆ ಈ ಸಾಯುಜ್ಯ ಮೋಕ್ಷ ಯಾಕೆ ಇಚ್ಛೆ ಇಲ್ಲ ಅಂದ್ರೆ ಈ ವೈಯಕ್ತಿಕತೆಯನ್ನು ಉಳಿಸ್ಕೊಳ್ಳದೆ ಭಗವಂತನ ಭಕ್ತಿ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ವೈಯಕ್ತಿಕತೆಯೇ ಇಲ್ಲದೆ ಹೋದರೆ ಭಗವಂತನ ಜೊತೆ ಅಥವಾ ದೇವರಲ್ಲಿ ಒಂದಾದರೆ ಅಲ್ಲಿ ಶ್ರವಣ ಮಾಡುವ, ಕೀರ್ತನೆ ಮಾಡುವ ಅವಕಾಶವೇ ಇಲ್ಲ. ಸೊ ಹಾಗಾಗಿ ಭಕ್ತನಿಗೆ ಸಾಯುಜ್ಯ ಮೋಕ್ಷ ಇಷ್ಟ ಇಲ್ಲ. ಹಾಗಾದ್ರೆ ಉಳಿದ ಮೋಕ್ಷ ಏನಾದರೂ ಇಷ್ಟ ಇದೆಯಾ ಭಕ್ತನಿಗೆ? ಅದೂ ಕೂಡ ಇಚ್ಛೆ ಇಲ್ಲ. ಯಾಕೆ ಇಚ್ಛೆ ಇಲ್ಲ ಅಂತ ನೋಡೋಣ. ಇಲ್ಲಿ ಸಾಲೋಕ್ಯ ಅಂತಂದ್ರೆ ಭಗವಂತನ ಲೋಕ, ಆಧ್ಯಾತ್ಮಿಕ ಲೋಕ, ಅಲ್ಲಿ ಹೋಗುವುದು. ಅದರಲ್ಲಿ ಆಧ್ಯಾತ್ಮಿಕ ಲೋಕಗಳಿಗೆ ವೈಕುಂಠ ಲೋಕಗಳು ಅಂತ ಕರೀತಾರೆ. ವೈಕುಂಠ ಲೋಕದಲ್ಲಿ ಅತ್ಯುನ್ನತವಾಗಿದ್ದು ಕೃಷ್ಣ ಲೋಕ ಅಥವಾ ಗೋಲೋಕ, ಅದು ಅತ್ಯುನ್ನತವಾದ ಲೋಕ. ಅದಕ್ಕೆ ಸಾಲೋಕ್ಯ ಮುಕ್ತಿ. ಸಾರ್ಷ್ಟಿ ಅಂತಂದ್ರೆ ಭಗವಂತನಿಗೆ ಎಂಥ ಸಂಪತ್ತಿದೆ ಅದೇ ಅಷ್ಟೇ ಸಂಪತ್ತು ಭಗವಂತನಿಗೆ ಹೊಂದಿರತಕ್ಕಂಥ ಅಂಥದನ್ನು ತಗೊಳ್ತಕ್ಕಂಥ ಮೋಕ್ಷ, ಸಾರ್ಷ್ಟಿ ಮೋಕ್ಷ. ಸಾಮೀಪ್ಯ ಅಂದ್ರೆ ಭಗವಂತನ ಸಹಚರರಾಗಿ ಇರ್ತಕ್ಕಂಥದ್ದು ಸಾಮೀಪ್ಯ. ಭಗವಂತನ ಲೋಕದಲ್ಲಿ ಇದ್ದು ಭಗವಂತನ ಸಹಚರರಾಗಿರುವುದು. ಸಾರೂಪ್ಯ ಅಂದ್ರೆ ಭಗವಂತನಿಗೆ ಏನು ರೂಪ ಇರುತ್ತೆ ಅದೇ ರೂಪ. ಅಂದರೆ ಇಲ್ಲಿ ವೈಕುಂಠ ಲೋಕಗಳಲ್ಲಿ ಈ ಸಾರ್ಷ್ಟಿ, ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ ಅಂದ್ರೆ ಆ ರೂಪ ಅಂದ್ರೆ ಶಂಖಚಕ್ರ ಗದಾಹಸ್ತ. ಅಲ್ಲಿ ವೈಕುಂಠ ಲೋಕದಲ್ಲಿ 4 ಆಯುಧಗಳನ್ನು ಇಟ್ಕೊಂಡಿರ್ತಕ್ಕಂಥ 4 ಭುಜಗಳ ರೂಪ. ಅದೇ ರೀತಿ ಭಕ್ತರಿಗೂ ಕೂಡ ಸಾರೂಪ್ಯ ಬಂದಾಗ, ಮೋಕ್ಷ ಬಂದಾಗ ಇರುತ್ತೆ. ಆದರೆ ಭಕ್ತನಿಗೂ ಭಗವಂತನಿಗೂ ಇರ್ತಕ್ಕಂಥ ವ್ಯತ್ಯಾಸ, ವಿಷ್ಣುವಿಗೆ ಮತ್ತು ಅಲ್ಲಿರ್ತಕ್ಕಂತಹ ಭಕ್ತರಿಗೆ, ಆ ಒಂದು ವೈಕುಂಠ ಲೋಕದಲ್ಲಿ ಇರ್ತಕ್ಕಂಥ ಭಕ್ತರಿಗೆ ವ್ಯತ್ಯಾಸ ಏನು ಅಂದ್ರೆ ಭಗವಂತನಲ್ಲಿ ವಿಶೇಷವಾದ 2 ಚಿಹ್ನೆಗಳು ಇರುತ್ತದೆ. ಒಂದು ಅಂದ್ರೆ ಶ್ರೀವತ್ಸ ಲಾಂಛನ ಮತ್ತೆ ಕೌಸ್ತುಭಹಾರ. ಇದಿಷ್ಟು ಅದು ಭಗವಂತನ ಹತ್ರ, ವಿಷ್ಣುವಿನ ಹತ್ರ ಇರುತ್ತೆ, ಮತ್ತೆ ನಾರಾಯಣನ ಹತ್ರ ಇರುತ್ತೆ. ಬೇರೆ ಅಲ್ಲಿರ್ತಕ್ಕಂತಹ ಭಕ್ತರಿಗೆ ಆ ಒಂದು 2 ಚಿಹ್ನೆ, 2 ರೀತಿಯ ವಿಶೇಷ, ಆ ಒಂದು ಶ್ರೀವತ್ಸ ಲಾಂಛನ, ಕೌಸ್ತುಭಹಾರ ಇದಿರೋದಿಲ್ಲ.
ಅದು ಮಾತ್ರ ಶ್ರೀಮನ್ನಾರಾಯಣನಿಗೆ ಇರುತ್ತೆ. ಈ ಭಕ್ತನಿಗೆ ಮೋಕ್ಷವನ್ನು ಕೊಟ್ರೆ ಭಕ್ತ ಅದನ್ನ ಇಷ್ಟಪಡೋದಿಲ್ಲ. ಯಾಕೆ ಇಷ್ಟಪಡೋದಿಲ್ಲ ಅಂತ ನಾವು ನೋಡಬಹುದು. ಯಾಕೆಂತಂದ್ರೆ ಇಲ್ಲಿ ಭಕ್ತನ ಇಚ್ಛೆ ಏನು? ಹಾಗಾದ್ರೆ ಭಕ್ತನ ಇಚ್ಛೆ ಅವನಿಗೆ ಜನ್ಮ ಜನ್ಮದಲ್ಲಿಯೂ ಭಗವಂತನ ಸೇವೆ ಮಾಡ್ಕೊಳ್ಳತಕ್ಕಂಥ ಇಚ್ಛೆ. ಸೊ ಅದನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ಅದನ್ನ ಹೇಳ್ತಾರೆ. ಅಂದ್ರೆ ಬಾಹ್ಯ ಕಾರಣವಿಲ್ಲದ ಪ್ರೇಮದಿಂದ ದೇವೋತ್ತಮ ಪುರುಷನಿಗೆ ಶುದ್ಧ ಭಕ್ತಿ ಸೇವೆಯನ್ನ ಹೇಗೆ ಮಾಡಬೇಕು, ಯಾವುದೇ ಇಚ್ಛೆ ಇಲ್ಲದೆ ಶುದ್ಧ ಭಕ್ತಿ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ಚೈತನ್ಯ ಮಹಾಪ್ರಭುಗಳು ಶಿಕ್ಷಾಷ್ಟಕದಲ್ಲಿ ಹೇಳಿದ್ದಾರೆ. ನಧನಂ ನ ಜನಂ ನ ಸುಂದರೀಂ ಕವಿತಾಂಬಾ ಜಗದೀಶ ಕಾಮಯೇ ಮಮ ಜನ್ಮನಿ ಈಶ್ವರಿ ಭವತಾ ಭಕ್ತಿ ಆಯಿತು ಕೀತ್ವಯಿ. ಅಂದ್ರೆ ಭಕ್ತನ ಇಚ್ಛೆ ಏನು ಅದನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಕ್ತ ರೂಪದಲ್ಲಿ ಬಂದಿದ್ದಾರೆ. ಹಾಗೆ ಬಂದು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಯಾವುದೇ ಸಂಪತ್ತು ಬೇಡ, ಯಾವುದೇ ಸಂಪತ್ತು ಬೇಡ. ಸಂಪತ್ತು ಅಂದ್ರೆ ಐಹಿಕ ಸಂಪತ್ತು, ಇದ್ಯಾವುದು ಬೇಡ. ಸುಂದರ ಪತ್ನಿ, ಅದನ್ನ ಅಂದರೆ ಸುಖಭೋಗ ಮಾಡಲಿಕ್ಕೆ ಆ ಸುಂದರವಾದ ಪತ್ನಿ ಬೇಕಾಗ್ಲಿಲ್ಲ. ಆಮೇಲೆ ಶಿಷ್ಯರುಗಳು ಬೇಡ. ಶಿಷ್ಯರುಗಳು ಅಂದ್ರೆ ಮಾನ ಪೂಜೆ ಪ್ರತಿಷ್ಠೆ. ನಮಗೆ ಇಷ್ಟು ಜನ ಶಿಷ್ಯರಿದ್ದಾರೆ, ಇವರು ನಮ್ಮನ್ನ ಫಾಲೋ ಮಾಡ್ತಾರೆ ಹಾಗೆ ಹೇಳಲಿಕ್ಕಂತ ಅದು ಕೂಡ ಬೇಡ. ಹಾಗಾದ್ರೆ ಭಕ್ತನ ಇಚ್ಛೆ ಏನು? ಭಕ್ತನ ಇಚ್ಛೆ ಜನ್ಮ ಜನ್ಮಗಳಲ್ಲಿ ನಿನ್ನ ಪಾದಕಮಗಳ ಶುದ್ಧ ಭಕ್ತನಾಗುವುದು. ಅಂದ್ರೆ ಜನ್ಮ ಜನ್ಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳು. ಅದರ ಅರ್ಥ ಏನು ಅಂದ್ರೆ ಜನ್ಮ ಜನ್ಮ ಅಂದ್ರೆ ಮೋಕ್ಷ ಇಲ್ಲ, ಮೋಕ್ಷದಲ್ಲಿ ಅವರಿಗೆ ಇಚ್ಛೆ ಇಲ್ಲ, ಭಕ್ತರಿಗೆ ಇಚ್ಛೆ ಇಲ್ಲ. ಹಾಗಾದ್ರೆ ಭಕ್ತನ ಇಚ್ಛೆ ಏನು? ಭಕ್ತನ ಇಚ್ಛೆ ಅಂದ್ರೆ ಯಾವಾಗಲೂ ಕೂಡ ಭಗವಂತನ ಸೇವೆ ಮಾಡಲಿಕ್ಕೆ ಅವರಿಗೆ ಇಚ್ಛೆ. ಸೊ ಅಲ್ಲಿ ಬೇರೆ ಯಾವ ಇಚ್ಛೆ ಇಲ್ಲ ಅವರಿಗೆ ಅಂತ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಚೈತನ್ಯ ಮಹಾಪ್ರಭುಗಳು ಅದನ್ನ ನಿರೂಪಣೆ ಮಾಡಿದ್ದಾರೆ ನಮಗೆ ಶಿಕ್ಷಾಷ್ಟಕಮದಲ್ಲಿ. ಇವನ್ ನಾವು ಇದರಲ್ಲೂ ಕೂಡ ನೋಡ್ಬೋದು. ಅಂದ್ರೆ ಆ ಒಂದು ದಾಮೋದರ ಅಷ್ಟಕದಲ್ಲಿ ಅದರಲ್ಲಿ ಒಂದು ಶ್ಲೋಕ ಇದೆ, ಅಂದ್ರೆ 2 ಶ್ಲೋಕಗಳಿವೆ. ಅದರಲ್ಲಿ ಒಂದು ವರಂ ದೇವ ಮೋಕ್ಷಂ ನ ಮೋಕ್ಷಾವಧಿಂ ವಾ ನ ಚಾನ್ಯಂ ಋಣೇಹಂ ವರೇಶಾದ್ ಅಪೀಹಿ. ಅಂದ್ರೆ ಭಗವಂತ ಸಮಸ್ತ ವರಗಳನ್ನು ಅನುಗ್ರಹಿಸ್ಲಿಕ್ಕೆ ಅವನಿಗೆ ಸಮರ್ಥ. ಭಗವಂತ ಎಂಥ ವರವನ್ನು ಕೂಡ ಕೊಡಬಹುದು, ಐಹಿಕವನ್ನು ಕೊಡಬಹುದು, ಆಮೇಲೆ ಆಧ್ಯಾತ್ಮಿಕ ವರವನ್ನು ಕೊಡಬಹುದು, ಏನನ್ನು ಮೋಕ್ಷವನ್ನು ಕೊಡಬಹುದು, ಏನು ಬೇಕಾದ್ರೂ ಕೊಡ್ಲಿಕ್ಕೆ ಅವನಿಗೆ ಸಮರ್ಥ. ಯಾಕಂದ್ರೆ ಅವನು ಸರ್ವಶಕ್ತ, ಸರ್ವ ಸಾಮರ್ಥ. ಆದ್ರೆ ಭಕ್ತ ಏನ್ ಹೇಳ್ತಾನೆ, ನನಗೆ ಸಾಯುಜ್ಯ ಮೋಕ್ಷ ಬೇಕಾಗ್ಲಿಲ್ಲ, ಅತ್ಯಂತ ಉನ್ನತವಾದ ಆ ನಿತ್ಯ ವೈಕುಂಠ ವಾಸವೂ ಕೂಡ ನನಗೆ ಬೇಕಾಗ್ಲಿಲ್ಲ. ಯಾಕಂದ್ರೆ ಮತ್ತೆ ಭಕ್ತಿ ಸೇವೆ ಮಾಡಿಕೊಂಡು ಅದರಿಂದ ಪಡಿತಕ್ಕಂಥ ವರ, ಯಾವ ವರ ಕೂಡ ಬೇಕಾಗ್ಲಿಲ್ಲ. ಹಾಗಾದ್ರೆ ಏನು ಬೇಕು ಭಕ್ತನಿಗೆ ಅಂದ್ರೆ, ನಿನ್ನ ದಿವ್ಯ ರೂಪ ಸದಾ ನನ್ನ ಹೃದಯದಲ್ಲಿ ನೆನೆಸಿರಲಿ. ಅದನ್ನೇ ಇದ್ರ ಹೇಳ್ತಾರೆ, ಸದಾ ಎನ್ನ ಹೃದಯದಲ್ಲಿ ಅದೇ ಕಾಣು ಶ್ರೀಹರಿ ಅಂತ ಇವರು ಕೂಡ ಹೇಳ್ತಾರೆ. ಅಂದ್ರೆ ದಾಸರುಗಳು ಕೂಡ ಹಾಡು ಹೇಳ್ತಾರೆ. ಹಾಗೆ ಭಕ್ತರ ಇಚ್ಛೆ ಅಂದ್ರೇನು? ಭಗವಂತ ಸದಾ ಹೃದಯದಲ್ಲಿ ನೆಲೆಸಿರಬೇಕು, ಅದೇ ಇಚ್ಛೆ. ಭಗವಂತನ ಸೇವೆ ಮಾಡಬೇಕು, ಇದೇ ಇಚ್ಛೆ. ಸೊ ಮತ್ತೊಂದು ಶ್ಲೋಕದಲ್ಲಿ ಕೂಡ ಅಲ್ಲಿ ದಾಮೋದರ ಅಷ್ಟಕಂದಲ್ಲಿ ಹೇಳಲಾಗಿದೆ, ತಥಾ ಪ್ರೇಮ ಭಕ್ತಿಂ ಸ್ವಕಾಂಬೆ ಪ್ರಯಚ್ಛ ನ ಮೋಕ್ಷೇ ಗ್ರಹೋ ಮೇ ಅಸ್ತಿ ದಾಮೋದರೇ. ಅಂದ್ರೆ ಅಲ್ಲಿ ದಾಮೋದರ ಕುಬೇರನ ಮಕ್ಕಳು ಮಣಿಗ್ರೀವ ಮತ್ತು ನರಕುವರ ಇವರನ್ನ ನಾರದ ಮುನಿಯ ಶಾಪದಿಂದ ಬಿಡಿಸಿ ಅವರಿಗೆ ಮಹಾಭಕ್ತರನ್ನಾಗಿ ಮಾಡ್ತಾನೆ. ಸೊ ದಾಮೋದರ. ಸೊ ಅದೇ ರೀತಿ ನೀನು ನನಗೆ ಏನನ್ನು ಕೊಡಬೇಕು? ಪ್ರೇಮ ಭಕ್ತಿಯನ್ನು ಕೊಡು. ಅದಕ್ಕಾಗಿ ಕಾತರಿಸ್ತಾ ಇದ್ದೇನೆ. ನನಗೆ ಮೋಕ್ಷ ಅಪೇಕ್ಷೆ ಇಲ್ಲ, ಮೋಕ್ಷದ ಯಾವ ಇಚ್ಛೆ ಇಲ್ಲ. ಅಂದ್ರೆ ಈ ಪ್ರೇಮ ಭಕ್ತಿ ಕೊಡು. ಕೃಷ್ಣ ಪ್ರೇಮಕ್ಕೆ ಕಾತರಿಸ್ತಾ ಇದ್ದಾನೆ ಭಕ್ತ. ಸೊ ಹಾಗಾಗಿ ಕೃಷ್ಣ ಪ್ರೇಮದಲ್ಲಿ ಭಗವಂತನ ಸೇವೆ ಮಾಡುವುದು. ಸೊ ಇದನ್ನು ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ಭಾಗವತಂದಲ್ಲಿ ಇನ್ನೂ ಒಂದು ಹೇಳ್ತಾರೆ, ಅಂದ್ರೆ ನಾರಾಯಣ ಪರಾಸರ್ವೇ ನಾ ಕುತಶ್ಚಿರ ಬಿಭ್ಯತಿ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಶಿವ ಪಾರ್ವತಿಗೆ ಹೇಳ್ತಾನೆ, ಅಂದ್ರೆ ಭಕ್ತರಿಗೆ ನರಕಕ್ಕೆ ಹೋಗ್ಲಿಕ್ಕೂ ಕೂಡ ಭಕ್ತ ತಯಾರಿರ್ತಾನೆ. ಯಾಕೆ? ನರಕದಲ್ಲಿ ಹೋದರೂ ಕೂಡ ಅಲ್ಲಿ ಅವನು ಭಕ್ತಿ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾನೆ. ಅವನು ನರಕದಲ್ಲಿ ಹೋದ್ರೂ ಕೂಡ ಅಲ್ಲಿ ಪ್ರೀಚಿಂಗ್ ಅವರು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಭಕ್ತರು. ಯಾಕೆ? ನರಕಕ್ಕೆ ಹೋಗ್ಲಿಕ್ಕೂ ಕೂಡ ಅವರಿಗೆ ಹೆದರಿಕೆ ಇಲ್ಲ. ಯಾಕೆ ಹೆದರಿಕೆ ಇಲ್ಲ? ಅಲ್ಲಿ ಮಾಡೋದು ಕೂಡ ಭಕ್ತಿ ಸೇವೆ. ಸೊ ಹಾಗಾಗಿ ಸ್ವರ್ಗಾಪವರ್ಗ ನರಕೇಶು ಅಪಿ ತುಲ್ಯಾರ್ಥ ದರ್ಶನ
ಭಕ್ತ ಎಲ್ಲಿ ಹೋದರೂ ಕೂಡ ಅವನು ಭಕ್ತಿ ಸೇವೆ ಮಾಡ್ತಾನೆ ಮತ್ತು ಬದ್ಧಾತ್ಮರನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತನ ಆ ಒಂದು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಲ್ಲಿ ಇರ್ತಕ್ಕಂತಹ ಎಲ್ಲ ಕೀರ್ತನಾದಿಗಳು, ಆಮೇಲೆ ಎಲ್ಲ ಇದನ್ನ ಭಕ್ತಿಯ ಆ ಒಂದು ಪ್ರಚಾರ ಮಾಡೋದು, ಇದರಲ್ಲಿ ಅವನು ಮಾಡ್ತಾ ಇರೋದ್ರಿಂದ ಅವನಿಗೆ ನರಕವು ಅದು ಒಂದೇ, ಸ್ವರ್ಗವೂ ಒಂದೇ. ಸ್ವರ್ಗ ನರಕ ಎರಡು ಕೂಡ ಭೌತಿಕ ಪ್ರಪಂಚದಲ್ಲಿ ಬರ್ತಕ್ಕಂಥದ್ದು, ಅದರಲ್ಲಿ ವ್ಯತ್ಯಾಸ ಏನೂ ಇಲ್ಲ. ಭಕ್ತನಿಗೆ ವ್ಯತ್ಯಾಸ ಇಲ್ಲ. ಭಕ್ತ ಭೌತಿಕ ಪ್ರಪಂಚದಲ್ಲಿದ್ರೂ ಅವನಿಗೆ ವ್ಯತ್ಯಾಸ ಇಲ್ಲ. ಯಾಕೆ? ಅವನು ಭೌತಿಕ ಪ್ರಪಂಚದಲ್ಲಿ ಇದ್ರೂ ಕೂಡ ಭಕ್ತನಿಗೆ ವ್ಯತ್ಯಾಸವೇ ಇಲ್ಲ ಅಂತ. ಯಾಕೆ ಕೇಳಿದ್ರೆ ಅವನು ಭೌತಿಕದಲ್ಲಿ ಇದ್ರೂ ಕೂಡ ಅವನು ಭಗವಂತನ ಸಾನ್ನಿಧ್ಯದಲ್ಲಿ ಇರ್ತಾನೆ. ಈಗ ಯಸ್ಯ ಹರೇರ್ದಾಸ್ಯ ಕರ್ಮಣ ಮನಸ ಗಿರಾ ನಿಖಿಲೇಶು ಅಪಿ ಅವಸ್ಥಾಸು ಜೀವನ್ಮುಕ್ತ ಸ ಉಚ್ಯತೆ. ಅಂದ್ರೆ ಜೀವನ್ಮುಕ್ತ, ಈ ಶರೀರದಲ್ಲಿ ಇದ್ದಾನೆ, ಐಹಿಕ ಶರೀರದಲ್ಲಿ ಭಕ್ತ, ಆದರೆ ಅವನು ಈ ತನ್ನ ಕೃತಿಯಲ್ಲಿ, ತನ್ನ ಮಾತಿನಲ್ಲಿ, ತನ್ನ ಮನಸ್ಸಿನಲ್ಲಿ ಭಗವಂತನ ಸೇವೆ ಮಾಡ್ತಾನೆ ಯಾವಾಗಲೂ ನಿರಂತರವಾಗಿ. ಅದು ಕಾರಣ ಏನೂ ಇಲ್ಲ, ಅದಕ್ಕೆ ಏನೋ ಅದು ಬೇಕು ಇದು ಬೇಕು, ನನಗೆ ಒಂದು ಆಧ್ಯಾತ್ಮಿಕ ಲಾಭ ಬೇಕು, ಐಹಿಕ ಲಾಭ ಬೇಕು, ಇದು ಯಾವ ಇಚ್ಛೆನೂ ಇಲ್ಲ. ಸೊ ಅದಕ್ಕೆ ಅವರು ಹೇಳ್ತಾರೆ, ಅಂದ್ರೆ ಅವರು ಇಲ್ಲಿ ಈ ಯಾವ ಲೋಕದಲ್ಲೇ ಇರಲಿ, ಸ್ವರ್ಗದಲ್ಲಿ ಇರಲಿ, ನರಕದಲ್ಲಿ ಇರಲಿ, ಭೂಮಿಯಲ್ಲಿ ಇರಲಿ, ಅವರಿಗೆ ಎಲ್ಲವೂ ಕೂಡ ಒಂದೇ. ಅವರಿಗೆ ಮೋಕ್ಷವೂ ಕೂಡ ಬೇಕಾಗಿಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ಬರೇ ಭಕ್ತಿ ಸೇವೆ. ಅವರು ಇಚ್ಛೆ ಪಡೋದು ಭಕ್ತಿ ಸೇವೆ ಮಾತ್ರ. ಅದರಲ್ಲಿ ಅವರು ಆನಂದದಲ್ಲಿ ಇರ್ತಾರೆ. ಕೃಷ್ಣಾನಂದ, ಸೇವಾನಂದ, ಭಕ್ತಿ ಸೇವೆಯ ಆನಂದದಲ್ಲಿ ಇರ್ತಾರೆ. ಸೊ ಆದ್ದರಿಂದ ಅವರಿಗೆ ಬೇರೆ ಯಾವುದು ಕೂಡ ಅವರಿಗೆ ಇಚ್ಛೆ ಇಲ್ಲ. ಅದಕ್ಕೆ ಹೇಳ್ತಾರೆ ಕೈವಲ್ಯಂ ನರಕಾಯತೆ. ಕೈವಲ್ಯ ಅಂದ್ರೆ ಇಲ್ಲಿ ಕೈವಲ್ಯವನ್ನ ಹೇಳಿದ್ದಾರೆ. ಕೈವಲ್ಯ ಅಂದ್ರೆ ಕೃಷ್ಣನ ಜೊತೆ, ಇದು ಭಗವಂತನ ಜೊತೆ ಅಂದ್ರೆ ಕೈವಲ್ಯಂ ನರಕಾಯತೆ. ಕೈವಲ್ಯ ಅಂತಂದ್ರೆ ಬ್ರಹ್ಮಜ್ಯೋತಿಯಲ್ಲಿ ಕಿರಣದಲ್ಲಿ ಒಂದಾಗೋದು. ಅದನ್ನ ನರಕ ಅಂತ ಭಕ್ತ ತಿಳ್ಕೊಳ್ತಾನೆ. ಯಾಕೆ ಕೈವಲ್ಯ ನರಕ? ಅಲ್ಲಿ ಕೈವಲ್ಯದಲ್ಲಿ ಏನಿಲ್ಲ, ಭಕ್ತಿ ಸೇವೆಯ ಚಟುವಟಿಕೆಗಳು ಇಲ್ಲ. ಅಲ್ಲಿ ಏನು ಅಲ್ಲಿ ದೇವರಲ್ಲಿ ಒಂದಾಗೋದು ಅಂದ್ರೆ ಬ್ರಹ್ಮಜ್ಯೋತಿಯ ಕಿರಣದಲ್ಲಿ ಒಂದಾಗೋದು. ಸೊ ಅದಕ್ಕೆ ಹೇಳ್ತಾರೆ ತ್ರಿದಶ ಪೂರ ಆಕಾಶ ಪುಷ್ಪಾಯತೆ ಅಂತಂದ್ರೆ, ತ್ರಿದಶ ಪೂರ ಆಕಾಶ ಪುಷ್ಪ. ಸ್ವರ್ಗ ಹೇಳೋದು ಅವರಿಗೆ ಆಕಾಶ ಪುಷ್ಪದಂತೆ. ಆಕಾಶದಲ್ಲಿ ಪುಷ್ಪ ಹೇಗೆ ಇರ್ತದೆಯಾ ಹಾಗೆ ಅದು ಇಲ್ಲ. ಸೊ ಹಾಗಾಗಿ ಅಲ್ಲಿ ಕೂಡ ಅವರಿಗೆ ಇಚ್ಛೆ ಇಲ್ಲ. ಆಮೇಲೆ ಈ ಇದನ್ನ ಮಾಡ್ತಕ್ಕಂಥ ಯೋಗಿನವರು ಪಡೆಯತಕ್ಕಂಥ ಸಿದ್ಧಿ ಅದು ಹೇಗೆ ಕೇಳಿದರೆ, ಭಕ್ತ ಏನ್ ಹೇಳ್ತಾರೆ ಅದಕ್ಕೆ, ದುರ್ದಾಂತೇಂದ್ರಿಯ ಕಾಲ ಸರ್ಪ ಪಟಲಂ ಪ್ರೋಕ್ತಾಶ ದಂಷ್ಟ್ರಾಯತೆ. ಅಂದ್ರೆ ಹಲ್ಲು, ಹಾವಿಗೆ ಒಂದು ವಿಷ ಸರ್ಪಕ್ಕೆ ಅದರದ ಹಲ್ಲನ್ನು ಕಿತ್ತು ಬಿಟ್ರೆ ಅದ್ರ ವಿಷ ಇರೋದಿಲ್ಲ. ಹಾಗೆ ಅದೇ ರೀತಿ ಅವರಿಗೆ ಈ ಸಿದ್ಧಿ ಹೇಳೋದು ಆ ತರ ಅಂತ ಹೇಳ್ತಾರೆ. ಯೋಗ ಸಿದ್ಧಿ ಅದು ಕೂಡ ಅವರಿಗೆ ಬೇಕಾಗಿಲ್ಲ. ಇದನ್ನ ಯೋಗಿನವರು ಪಡೆಯತಕ್ಕಂಥ ಅಷ್ಟಸಿದ್ಧಿಯನ್ನ ಅವರು ಈ ರೀತಿ ಭಕ್ತರು ಅದನ್ನ ಕೂಡ ಅಲ್ಲಗಳೆಯುತ್ತಾರೆ. ವಿಶ್ವಂ ಪೂರ್ಣ ಸುಖಾಯತೆ ವಿಧಿ ಮಹೇಂದ್ರಶ್ಚ ಕೀಟಾಯತೆ ಯತ್ ಕಾರುಣ್ಯ ಕಟಾಕ್ಷ ವೈಭವಂ ತಮ್ ಗೌರಂ ಏವಸ್ತು ಮಹಾ. ಅಂದ್ರೆ ಯಾರಿಗೆ ಚೈತನ್ಯ ಮಹಾಪ್ರಭುಗಳ ಕೃಪಾ ಕಟಾಕ್ಷ ಸಿಕ್ಕಿದೆ ಅವರಿಗೆ ಇದೆಲ್ಲವೂ ಕೂಡ, ಇವನ್ ಬ್ರಹ್ಮನ ಒಂದು ಇದೇ ಸಂಪತ್ತೆ, ಬ್ರಹ್ಮನ ಒಂದು ಪದವಿನೇ ಇರ್ಬೋದು, ಇಂದ್ರನ ಪದವಿ ಇರ್ಬೋದು, ಅದು ಏನಕ್ಕೂ ಇಲ್ಲ, ಸಮ ಇಲ್ಲ. ಅವರು ಕೀಟಾಯತೆ, ಅವ್ರಿಗೂ ಒಂದು ಹುಳ ಆದ್ರೂ ಒಡ್ಡಿಲ್ಲ. ಬ್ರಹ್ಮನ ಪದವಿ ಸಿಕ್ಕಲಿ ಯಾವುದೋ ಅದು ಮುಖ್ಯ ಅಲ್ಲ. ಯಾಕಂದ್ರೆ ಅವರು ಅದರಲ್ಲಿ ಯಾರಿಗೆ ಚೈತನ್ಯ ಮಹಾಪ್ರಭುಗಳ ಒಂದು ಕರುಣೆ ಸಿಕ್ಕಿದೆ, ಅಂದ್ರೆ ಭಕ್ತರಿಗೆ ಚೈತನ್ಯ ಮಹಾಪ್ರಭುಗಳ ಕರುಣೆ ಸಿಕ್ಕಿದೆ. ಸೊ ಆದ್ದರಿಂದ ಅವರು ಅಲ್ಲಿ ತುಂಬಾ ಆನಂದವನ್ನು ಪಡೆಯುತ್ತಾರೆ. ಎಲ್ಲಿರಲಿ ಕೂಡ ಅವರು ಆನಂದವನ್ನು ಪಡೆಯುತ್ತಾರೆ. ಸೊ ಇಂತಹ ಆನಂದ ಪಡೆಯಲಿಕ್ಕೆ ಕಾರಣ ಏನು? ಪರಂ ದೃಷ್ಟ್ವಾ ನಿವರ್ತತೆ. ಅಂದ್ರೆ ಪರಂ ದೃಷ್ಟ್ವಾ ನಿವರ್ತತೆ ಅಂದ್ರೆ ಅವರು ಆ ಭಕ್ತಿ ಸೇವೆಯಲ್ಲಿ ಅವರು ಟೇಸ್ಟ್ ಅನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಕೈವಲ್ಯದ ಬಗ್ಗೆ ಹೇಳಿದವಲ್ಲ, ಕೈವಲ್ಯಂ ನರಕಾಯತೆ. ಸೊ ಬ್ರಹ್ಮಜ್ಯೋತಿಯಲ್ಲಿ ಐಕ್ಯವಾಗುವುದನ್ನ ಅದನ್ನ ಪರಮಜ್ಯೋತಿಯಲ್ಲಿ ಪರಮಪ್ರಭುವಿನ ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವುದನ್ನ ಕೈವಲ್ಯ ಅಂತ ಹೇಳ್ತಾರೆ. ಈ ಕೈವಲ್ಯ ಹೇಳೋದು ಅಂದ್ರೆ ಮಾಯಾವಾದಿಗಳಿಗೆ ಮತ್ತು ನಿರಾಕಾರವಾದಿಗಳಿಗೆ ಬಹಳ ಮುಖ್ಯವಾದದ್ದು. ಸೊ ಅದರಿಂದ ಇವನ್ ಧ್ಯಾನಿಗಳು ಕೂಡ, ಅಂದ್ರೆ ಯೋಗಿಗಳು ಕೂಡ ಅದರಲ್ಲಿ ಒಂದಾಗ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಆ ಒಂದು ಕೈವಲ್ಯ ಕೂಡ ನರಕಕ್ಕೆ ಸಮಾನ ಅಂತ ಭಕ್ತ ಹೇಳ್ತಾನೆ. ಸೊ ಯಾಕೆಂದ್ರೆ ಭಕ್ತನಿಗೆ
ಪರಮಪ್ರಭುವಿಗೆ ಸೇವೆ ಸಲ್ಲಿಸಕ್ಕೆ ತುಂಬಾ ಇಷ್ಟ. ಯಾಕೆ ಇಷ್ಟ? ಅವನು ಪರಂ ದೃಷ್ಟವಾಗಿ ಬರ್ತತೆ, ಹೈಯರ್ ಟೇಸ್ಟ್ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾನೆ. ಸೊ ಆದ್ದರಿಂದ ಈ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ, ಈ ಭೌತಿಕ ಪ್ರಪಂಚ ಇದರಲ್ಲಿ ಇರ್ತಕ್ಕಂತಹ ಸುಖ ಕೂಡ ಅವನಿಗೆ ಏನೂ ಅಲ್ಲ, ಸ್ವರ್ಗವೇ ಏನೂ ಅಲ್ಲ ಅಂತ ಭಾವಿಸ್ತಾ ಇದ್ದಾಗ ಭಕ್ತ, ಮೋಕ್ಷವೇ ಏನು ಬೇಡ, ಸ್ವರ್ಗ ಬೇಡ ಅಂದಾಗ ಭೌತಿಕ ಇಚ್ಛೆಗಳು ಏನು ಉಪಯೋಗ, ಭೌತಿಕ ಸುಖ ಏನು ಉಪಯೋಗ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಮುಖ್ಯವಾಗಿ ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಒಂದು ನಮ್ಮ ಪ್ರಹ್ಲಾದ ಮಹಾರಾಜರಿಗೆ ಏನನ್ನಾದ್ರೂ ಬೇಡ್ಕೋ ಅಂತ ನರಸಿಂಹದೇವರು ಹೇಳಿದಾಗ, ಆ ನರಸಿಂಹದೇವರಿಗೆ ಹೇಳ್ತಾರೆ, ಅವರು ಹೇಳ್ತಾರೆ, ಪ್ರಹ್ಲಾದ ಮಹಾರಾಜ್ ಹೇಳ್ತಾನೆ, ನನ್ನ ತಂದೆ ತುಂಬಾ ಭೌತಿಕ ಲಾಭ ಸಾಧಿಸಿದ್ದ. ಅಂದ್ರೆ ಹಿರಣ್ಯಕಶಿಪು ಇಷ್ಟು ಸಂಪತ್ತು ಇದ್ದಿತ್ತು ಅವನ ಹತ್ರ, ಅವನ ಎಲ್ಲವೂ ಮನೆಯೆಲ್ಲ ಬಂಗಾರ. ಸೊ ಬಂಗಾರದ ಒಂದು ಹಿರಣ್ಯ ಅಂದ್ರೆ ಬಂಗಾರ, ಕಶಿಪು ಅಂದ್ರೆ ಹಾಸಿಗೆ. ಸೊ ಅವನು ಹೆಣ್ಣು ಮತ್ತು ಬಂಗಾರದಲ್ಲಿ ಇಷ್ಟಪಟ್ಟಿದ್ದ. ಅವನು ಎಷ್ಟು ಸಂಪತ್ತಿತ್ತು ಅಂದ್ರೆ 14 ಲೋಕಗಳಿಗೂ ಒಡೆತನ ಅವನು ಪಡ್ಕೊಂಡಿದ್ದ. ಆದರೆ ಎಷ್ಟು ಪಡ್ಕೊಂಡಿದ್ದನ್ನ ನಾನು ನೋಡಿದ್ದೇನೆ ನನ್ನ ತಂದೆ. ಆದರೆ ದೇವತೆಗಳು ಕೂಡ ಅವನಿಗೆ ಹೆದರ್ತಾ ಇದ್ರು. ಆದ್ರೂ ಕೂಡ ಒಂದೇ ಕ್ಷಣದಲ್ಲಿ ನರಸಿಂಹದೇವರು ಏನ್ ಮಾಡಿದ್ರು, ಆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿದ್ರು. ಅಂದ್ರೆ ಅವನ ಬದುಕು ಒಂದೇ ಕ್ಷಣದಲ್ಲಿ ಹೋಯಿತು ಮತ್ತು ಸಕಲ ಸಮೃದ್ಧಿಯನ್ನು ಅವನು ಕೂಡ ಹೋಯಿತು. ಸೊ ಹಾಗಾಗಿ ಪ್ರಹ್ಲಾದ ಮಹಾರಾಜ ಹೇಳ್ತಾರೆ, ಭಕ್ತನಿಗೆ ಭೌತಿಕ ಅಥವಾ ಅದ ಸಮೃದ್ಧಿಯ ಬಗ್ಗೆ ಏನು ಇಚ್ಛೆ ಇಲ್ಲ. ಹಾಗಾದ್ರೆ ಆಧ್ಯಾತ್ಮಿಕ ಸಮೃದ್ಧಿಯ ಬಯಕೆ ಇದೆಯೋ ಭಕ್ತನಿಗೆ, ಅದು ಕೂಡ ಇಲ್ಲ. ಸೊ ಹಾಗಾದ್ರೆ ಇಚ್ಛೆ ಏನು? ಭಗವಂತನ ಸೇವೆ ಮಾಡ್ತಕ್ಕಂಥದ್ದು, ಅದು ಅತ್ಯುನ್ನತವಾದ ಸುಖ. ಬ್ರಹ್ಮ ಸೌಖ್ಯಂತು ಅನಂತಂ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬ್ರಹ್ಮ ಸೌಖ್ಯಂತು ಅನಂತಂ, ಕೃಷ್ಣಾನಂದ ಪರಮಾನಂದ ಹೇಗೆ ಕೇಳಿದ್ರೆ ಆ ಅವನು ಅಂದ್ರೆ ಇನ್ನೂ ಆನಂದಾಮುದಿ ವರ್ಧನಂ, ಸಮುದ್ರದ ತರ ಅಂದ್ರೆ ಹೆಚ್ಚಾಗುತ್ತಾ ಹೋಗುತ್ತದೆ. ಭಕ್ತಿ ಸೇವೆಯನ್ನು ಮಾಡ್ತಾ ಭಗವಂತನ ಆ ಸಾನ್ನಿಧ್ಯ ಸಾಮೀಪ್ಯವನ್ನು, ಆನಂದವನ್ನು, ಅದನ್ನ ಸೇವಾನಂದವನ್ನು ಎಷ್ಟು ಅನುಭವಿಸ್ತಾನೆ ಅಂದ್ರೆ ಅದಕ್ಕೆ ಪಾರವೇ ಇಲ್ಲ, ಅದಕ್ಕೆ ಮಿತಿಯೇ ಇಲ್ಲ. ಅಂದ್ರೆ ಒಂದು ಸಮುದ್ರವನ್ನ ನಾವು ಸ್ವಲ್ಪ ಕಲ್ಪನೆ ಮಾಡಿಕೊಂಡ್ರೆ, ಅಲ್ಲಿ ಆಕೆ ಆಳ ಇಲ್ಲ, ಉದ್ದ ಇಲ್ಲ, ಅಗಲ ಇಲ್ಲ ಅಂತ ಸಮುದ್ರ. ಅದು ಹೇಗೆ ಅದನ್ನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆನಂದ. ಸೊ ಆನಂದಾಂಬುದಿ ವರ್ಧನಂ, ಅದು ಶ್ರೀಕೃಷ್ಣ ಸಂಕೀರ್ತನಂ ಅಂತ ಶಿಕ್ಷಾಷ್ಟಕದ ಮೊದಲನೆಯ ಶ್ಲೋಕದಲ್ಲಿಯೇ ಕೂಡ ಹೇಳಿದ್ದಾರೆ, ಆನಂದಾಂಬುದಿ ವರ್ಧನಂ. ಈಗ ನಾವು ಇನ್ನೂ ತಿಳ್ಕೊಳ್ಳೋದಂದ್ರೆ, ಈಗ ಒಂದು ಪೃಥು ಮಹಾರಾಜ. ಸೊ ಪೃಥು ಮಹಾರಾಜ ಹೇಳ್ತಾ ಇದ್ದಾನೆ, ನನಗೆ ನಿನ್ನ ಪಾದಕಮಲಗಳ ಸ್ತುತಿ ಮಾಡತಕ್ಕಂತಹ ಒಂದು ಅವಕಾಶ ಇಲ್ಲ, ಅಥವಾ ನಿನ್ನ ಪಾದಕಮಲಗಳಲ್ಲಿ ಒಂದು ಆನಂದವನ್ನು ಅನುಭವಿಸ್ತಕ್ಕಂಥ ಒಂದು ಸಂಭಾವ್ಯ ಇಲ್ಲ ಅಂತಂದ್ರೆ, ನನಗೆ ಅಂತ ಆಧ್ಯಾತ್ಮಿಕ ವಿಮೋಚನೆ ಬೇಡ, ಮೋಕ್ಷ ಅಂತದ್ದು ನನಗೆ ಬೇಡ. ಯಾಕೆ ನಂಗೆ ಆ ಮೋಕ್ಷವೇ ಬೇಡ. ಯಾಕೆ ಮೋಕ್ಷ ತಗೊಂಡ್ರೆ ನಿನಗೆ ನಿನ್ನ ಪಾದ ಕಮಲದ ಸ್ತುತಿ ಕೇಳಕ್ಕೆ, ಆ ಶ್ರವಣ ಮಾಡ್ಲಿಕ್ಕೆ, ಕೀರ್ತನೆ ಮಾಡ್ಲಿಕ್ಕೆ ಅವಕಾಶವೇ ಇಲ್ವಲ್ಲ, ನಂಗೆ ಬೇಡವೇ ಬೇಡ ಅಂತದು. ಹಾಗಾದ್ರೆ ನನಗೇನ್ ಬೇಕು? ಅದಕ್ಕೆ ಪೃಥು ಮಹಾರಾಜ ಹೇಳ್ತಾನೆ, ನಿನ್ನ ಒಂದು ಮಹಿಮೆಯನ್ನ, ಆ ದಿವ್ಯವಾದ ಮಹಿಮೆಯನ್ನ ಕೀರ್ತನೆ ಮಾಡ್ಲಿಕ್ಕೆ ನನಗೆ ಕೋಟಿಗಟ್ಟಲೆ ನಾಲ್ಗೆಗಳನ್ನು ಕೊಟ್ಟುಬಿಡು. ಮತ್ತೆ ನನಗೆ ಶ್ರವಣ ಮಾಡಲಿಕ್ಕೆ, ನಿನ್ನ ಆ ಒಂದು ಲೋಕೋತ್ತರ ಆ ದಿವ್ಯ ಗುಣವನ್ನು ಶ್ರವಣ ಮಾಡಲಿಕ್ಕೆ ನನಗೆ ಕೋಟಿಗಟ್ಟಲೆ ಕಿವಿಗಳನ್ನು ಕೊಡುವಂತ ದಯಪಾಲಿಸ್ತೇನೆ. ಸೊ ಹಾಗೆ ಭಕ್ತನ ಇಚ್ಛೆ ಏನು? ಶ್ರವಣ ಮತ್ತು ಕೀರ್ತನ. ನನಗೆ ಶ್ರವಣ ಮಾಡಲಿಕ್ಕೆ ಒಂದು ಕಿವಿ ಸಾಕಾಗುವುದಿಲ್ಲ, ಕೋಟಿಗಟ್ಟಲೆ ಕಿವಿ. ಮತ್ತೆ ಕೀರ್ತನ ಮಾಡಲಿಕ್ಕೆ ಒಂದು ನಾಲಿಗೆ ಸಾಕಾಗುವುದಿಲ್ಲ, ಕೋಟಿಗಟ್ಟಲೆ ನಾಲಿಗೆ. ಅನಂತ ದೇವರು, ಅನಂತ ಶಯನ, ಅನಂತ ಅವರು ವಿಷ್ಣುವಿಗೆ ಇದರಾಗಿ ಇದನ್ನಾಗಿ ಇರ್ತಾರಲ್ಲ, ಅನಂತ ದೇವರಿಗೆ ಸಾವಿರಾರು ನಾಲಿಗೆಗಳಿದೆಯಂತೆ. ಅವರು ಎಷ್ಟು ಭಗವಂತನ ಸ್ತುತಿ ಮಾಡಿದ್ರು ಕೂಡ ಕೋಟ್ಯಾಂತರ ವರ್ಷದಿಂದ ಮಾಡ್ತಾ ಇದ್ದಾರೆ, ಆದ್ರೆ ಇನ್ನೂ ಕೂಡ ಮುಗಿಯುವುದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಭಕ್ತನಿಗೆ ಏನು ಇಚ್ಛೆ? ಭಗವಂತನ ಶ್ರವಣ ಕೀರ್ತನ. ಭಕ್ತಿ ಸೇವೆ ಅಂದ್ರೆ ಶ್ರವಣ ಕೀರ್ತನ, ಅದರಲ್ಲಿ ತೊಡ್ಕೊಳ್ಬೇಕು ಅಂತ ಇಷ್ಟ ಆಗ್ತದೆ. ಸೊ ಹಾಗಾಗಿ ಇಷ್ಟು ಭಕ್ತನಿಗೆ ಇಚ್ಛೆ ಇರ್ತದೆ ಅಂದ್ರೆ, ಈಗ ಐಕವನ್ನೇ ತ್ಯಾಗ ಮಾಡ್ಬಿಡ್ತಾರೆ. ಈಗ ಭರತ ಮಹಾರಾಜನನ್ನ ನೀವು ನೋಡಿ, ಆ ಭರತ ಮಹಾರಾಜನ ಹತ್ರ ತುಂಬಾ ಒಂದು ದೊಡ್ಡ ಒಂದು ಸಾಮ್ರಾಜ್ಯವೇ ಇತ್ತು. ಆಮೇಲೆ
ಅವನಿಗೆ ತುಂಬಾ ಸುಂದರವಾದ ಮತ್ತು ತುಂಬಾ ಯೌವನಸ್ಥಳಾದ ಪತ್ನಿ ಇದ್ದಳು, ಮಕ್ಕಳಿದ್ದರು, ಆಳು ಕಾಳುಗಳು, ಕುದುರೆಗಳು, ಕಾಲಾಳು, ಆನೆಗಳು, ತುಂಬಾ ಸಂಪತ್ತು, ರಾಜ್ಯ, ಮಿತ್ರರು ಎಲ್ಲವನ್ನು ತ್ಯಾಗ ಮಾಡಿ ಭಗವಂತನಿಗಾಗಿ ಅವನಿಗೆ ಐಶ್ವರ್ಯ ದೇವತೆ ಎಲ್ಲವನ್ನೂ ಕೊಟ್ಟಿದ್ಲು, ಅಷ್ಟು ಸುಖ ಸಂಪತ್ತನ್ನ ಕೊಟ್ಟಿದ್ಲು. ಆದರೆ ಅವನಿಗೆ ಆ ಭಗವಂತನ ಪಾದ ಕಮಲಗಳ ಮೇಲೆ ಅದು ಆಕರ್ಷಣೆ. ಸೊ ಅದಕ್ಕಾಗಿ ಅವನು ಏನ್ ಮಾಡಿದ, ಎಲ್ಲವನ್ನು ತ್ಯಾಗ ಮಾಡಿದ. ಸೊ ಅದನ್ನ ತುಂಬಾ ಅಂದ್ರೆ ಭಗವಂತನ ಆ ಒಂದು ಪಾದ ಸೇವಕ್ಕಾಗಿ ಮಾಡ್ಲಿಕ್ಕಾಗಿ ಅವನು ತ್ಯಾಗ ಮಾಡಿ ಕಾಡಿಗೆ ಹೊರಟು ಹೋದ. ಸೊ ಹಾಗಾಗಿ ಇವನು ಧ್ರುವನು ಕೂಡ ಹೇಳ್ತಾನೆ, ಆ ಧ್ರುವನ ಬಗ್ಗೆ ಕೂಡ ವೃತ್ರಾಸುರ ಹೇಳ್ತಾನೆ. ಏನಂದ್ರೆ ನಾನು ಭಗವಂತ, ನಾನು ನಿನ್ನ ಸೇವೆ ಮಾಡೋದು ಬಿಟ್ಟು, ನಾನು ನಿನ್ನ ಸೇವೆಯನ್ನ ಬಿಟ್ಟು ನನಗೆ ನೀನು ಧ್ರುವಲೋಕಕ್ಕೆ ಉನ್ನತಿ ಕೊಡು, ಅಥವಾ ಅನೇಕ ಲೋಕಗಳ ಒಡೆಯನಾಗುವಂತೆ ನೀನು ಕೊಟ್ರೆ ನನಗದು ಯಾವುದು ಬೇಡ. ಹಾಗಾದ್ರೆ ನನಗೇನ್ ಬೇಕು, ನನಗೆ ಆ ಒಂದು ಮೋಕ್ಷ ಏನು ಬೇಡ, ನಿನ್ನ ಪಾದ ಸೇವನೆ ಮಾಡೋದು ನನಗೆ ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಂದ್ರೆ ಯಾರು ಭಗವಂತನ ಆ ಭಕ್ತಿ ಸೇವೆಯಲ್ಲಿ ಆಕರ್ಷಿತರಾಗಿದ್ದಾರೆ ಅವರಿಗೆ ಮೋಕ್ಷ ಇಚ್ಛೆ ಇಲ್ಲ. ಅವರಿಗೆ ಈ ಒಂದು ಸಾಲೋಕ್ಯ, ಸಾಮೀಪ್ಯ, ಸಾಷ್ಟಿ ಇದ್ಯಾವುದು ಯಾವುದು ಕೂಡ ಅದರಲ್ಲಿ ಅವರಿಗೆ ಇಚ್ಛೆ ಇರೋದಿಲ್ಲ. ಅಂದ್ರೆ ಇಲ್ಲಿ ಏನ್ ತಿಳ್ಕೊಳ್ಳೋದು ಅಂತಂದ್ರೆ, ನಾವು ದೇಹದ ವಿವಿಧ ಭಾಗಗಳು ಅದು ಕೆಲಸ ಮಾಡಿ ಆಹಾರ ಪದಾರ್ಥವನ್ನ ಸಂಗ್ರಹ ಮಾಡ್ತೇವೆ. ಸೊ ಆಮೇಲೆ ಅಡುಗೆ ಮಾಡಿ ಆಮೇಲೆ ನಾವು ಅದನ್ನ ಸೇವನೆ ಮಾಡಿದಾಗ ಅದು ಹೊಟ್ಟೆಗೆ ರವಾನೆ ಆಗತ್ತೆ. ಸೊ ಈ ಹೊಟ್ಟೆಗೆ ರವಾನೆಯಾದ ಊಟ ದೇಹದ ಎಲ್ಲ ಭಾಗಗಳಿಗೂ ಅದು ಅದರ ರಸವನ್ನ ಕೊಡ್ತದೆ. ಅಂದ್ರೆ ಅದೇ ರೀತಿ ಆ ಭಗವಂತನನ್ನ ತೃಪ್ತಿಪಡಿಸೋದು ನಮ್ಮ ಕರ್ತವ್ಯ. ಸೊ ಇದರಲ್ಲಿ ಸಂತೃಪ್ತಿ ತನ್ನಿಂದ ತಾನೇ ಸಿಗ್ತದೆ. ಭಗವಂತನ ಸೇವೆ ಮಾಡಿದಾಗ ಎಲ್ಲರಿಗೂ ಕೂಡ ಸಮಾಧಾನ, ಸಂತೋಷ. ಸೊ ಆದ್ದರಿಂದ ಇದನ್ನ ನಾವು ಭಕ್ತರು ಬೇರೆ ಯಾವುದನ್ನು ಕೂಡ ಅವರು ಅದನ್ನ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಅದರಲ್ಲಿ ಅವರಿಗೆ ಆ ಟೇಸ್ಟ್ ಇಲ್ಲ. ಅದರಲ್ಲಿ ಯಾಕೆ ಅಲ್ಲಿ ಅವರಿಗೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕೋಲ್ಲ ಅಂತ ಟೇಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ಸೊ ಇಲ್ಲಿ ಸಾಲೋಕ್ಯ, ಸಾಮೀಪ್ಯ, ಸಾಷ್ಟಿ, ಸಾರೂಪ್ಯ ಇದೆಲ್ಲ ಕೂಡ ವೈಕುಂಠ ಲೋಕಗಳಲ್ಲಿ ಸಿಕ್ಕುತ್ತೆ. ಸೊ ವೈಕುಂಠ ಲೋಕದಲ್ಲಿ ಇದನ್ನ ಅಂದ್ರೆ ಭಕ್ತನಿಗೆ ಇದು ಕೂಡ ಬೇಕಿಲ್ಲ. ಯಾಕೆಂದ್ರೆ ಅವರಿಗೆ ಅಲ್ಲಿ ಬೇಕಾಗಿರೋದು ಕೃಷ್ಣ ಪ್ರೇಮ. ಸೊ ಹಾಗಾಗಿ ಮುಕ್ತಾತ್ಮರು ಆ ವೈಕುಂಠ ಲೋಕಕ್ಕೆ ಹೋಗಿ ಭಗವಂತನ ಸ್ವರೂಪ ತೆಗೆದುಕೊಂಡಿರೋ ಸಾರೂಪ್ಯ, ಭಗವಂತನ ಲೋಕ ಆ ವೈಕುಂಠ ಲೋಕ, ಅಥವಾ ಭಗವಂತನಷ್ಟೇ ಸಂಪತ್ತು ಅಂದ್ರೆ ಆ ಸಾಷ್ಟಿ ಇದಿದ್ರೂ ಕೂಡ ಅವರಿಗೆ ಬೇಕಾಗಿದ್ದು ಕೃಷ್ಣ ಪ್ರೇಮ. ಸೊ ಹಾಗಾಗಿ ವೈಕುಂಠ ಲೋಕಕ್ಕೆ ಹೋದವರು ಮುಕ್ತಾತ್ಮರು ಕೂಡ ಕೃಷ್ಣ ಲೋಕಕ್ಕೆ ಹೋಗ್ಲಿಕ್ಕೆ, ಆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ, ಉನ್ನತಿ ಪಡಿಲಿಕ್ಕೆ ಇಷ್ಟಪಡ್ತಾರೆ. ಕೃಷ್ಣ ಲೋಕಕ್ಕೆ ಹೋಗ್ಲಿಕ್ಕೆ, ಗೋಲೋಕಕ್ಕೆ ಹೋಗ್ಲಿಕ್ಕೆ. ಯಾಕೆ ಅಲ್ಲಿ ಕೃಷ್ಣ ಪ್ರೇಮ, ಭಗವಂತನ ಜೊತೆ ಅವರ ವಿನಿಮಯ ಪಡ್ಕೊಳ್ಳಿ, ರಸ ವಿನಿಮಯ ಪಡ್ಕೊಳ್ಳಿಕ್ಕೆ, ಭಗವಂತನ ಭಕ್ತಿ ಸೇವೆ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಭಕ್ತ ಅವನು ವೈಕುಂಠದ ಸಿರಿ ಸಂಪತ್ತಿನಿಂದ ಕೂಡ ಅವನಿಗೆ ಆಕರ್ಷಣೆ ಹೊಂದುವುದಿಲ್ಲ. ಆ ವೈಕುಂಠದ ಸಿರಿ ಸಂಪತ್ತು ಅವನಿಗೆ ಸಾಷ್ಟಿ ಮೋಕ್ಷ, ಆಮೇಲೆ ಅವನಿಗೆ ಸಾಮೀಪ್ಯ ಮೋಕ್ಷ, ಸಾರೋಪ್ಯ ಇದ್ಯಾವುದು ಇದ್ರೂ ಕೂಡ ಅವನಿಗೆ ಅದು ಇಷ್ಟಪಡೋದಿಲ್ಲ. ಮತ್ತೆ ಭಕ್ತನಿಗೆ ಆ ಒಂದು ಸಾಯುಜ್ಯ ಮೋಕ್ಷ ಅಂತೂ ಬೇಡವೇ ಬೇಡ, ಅದು ನರಕಕ್ಕೆ ಸಮಾನ. ಸೊ ಹಾಗಾಗಿ ಎಲ್ಲರೂ ಕೂಡ ಭಕ್ತರಾದವರು ಅವರು ಭಗವಂತನ ಭಕ್ತಿ ಸೇವೆಯಲ್ಲಿಯೇ ಅವರು ತಮ್ಮ ಆನಂದವನ್ನ ಕಂಡುಕೊಳ್ತಾರೆ ಅಂತ ಈ ಶ್ಲೋಕದಲ್ಲಿ ನಮಗೆ ಶ್ರೀ ಕಪಿಲ ದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ದೇವಹೂತಿಗೆ ಈ ರೀತಿ ಹೇಳಿ. ಹರೇ ಕೃಷ್ಣ. ಪ್ರಶ್ನೆಗಳು ಇದ್ರೆ ಕೇಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಚೆನ್ನಾಗಿತ್ತು ಮಾತಾಜಿ. ಮಾತಾಜಿ ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸಾಲೋಪ್ಯ ಅಂದ್ರೆ ಏನು ಮಾತಾಜಿ? ಒಂದ್ಸರಿ ಹೇಳಿ. ಹರೇ ಕೃಷ್ಣ. ಏನು ಸಾಲೋಪ್ಯ? ಸಾಲೋಕ್ಯ ಅಂದನ ಸಾರೂಪ್ಯನ? ಸಾಲೋಕ್ಯ, ಸಾರಿ ಮಾತಾಜಿ. ಸಾರೋಕ್ಯ ಅಂದ್ರೆ ಭಗವಂತನ ಲೋಕಕ್ಕೆ ಹೋಗ್ತಾರೆ. ಓಕೆ. ಅದು ಸಾಲೋಕ್ಯ. ಸಾಷ್ಟಿ ಅಂದ್ರೆ ಮಾತಾಜಿ?
ಸಾಷ್ಟಿ. ಸಾಷ್ಟಿ ಅಂದ್ರೆ ಭಗವಂತನಿಗೆ ಏನು ಸಂಪತ್ತಿದೆ ಅಷ್ಟು ಸಂಪತ್ತುಗಳನ್ನು ಪಡ್ಕೊಳ್ಳೋದು. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಗ್ರಂಥರಾಜ ಭಾಗವತಂ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಧನ್ಯವಾದಗಳು ಮಾತಾಜಿ, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ.